ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 24ನೇ ಅಧ್ಯಾಯ ಶ್ಲೋಕ 46. ಆತ್ಮಾನಂ ಸರ್ವಭೂತೇಷು ಭಗವಂತಂ ಅವಸ್ಥಿತಂ ಅಪಶ್ಯತ್ ಸರ್ವಭೂತಾನಿ ಭಗವತಿ ಅಪೀಚ ಆತ್ಮನಿ. अनुवाद मत भावार्थ भाई हिजमाइन प्रेस अभय शरणारविंद भक्ति वेदन स्वामी शील प्रभुपाद की जय. ದೇವೋತ್ತಮ ಪರಮಪುರುಷನ ಪ್ರತಿಯೊಬ್ಬನ ಹೃದಯದಲ್ಲಿಯೂ ನೆಲೆಯಾಗಿರುವನು ಮತ್ತು ಭಗವಂತನು ಪ್ರತಿಯೊಬ್ಬನಿಗೂ ಪರಮಾತ್ಮನಾದುದರಿಂದ ಪ್ರತಿಯೊಬ್ಬನು ಅವನಲ್ಲಿಯೇ ನೆಲೆಸಿ ಇರುವನೆಂದು ಕರ್ತನನ್ನು ಕಾಣತೊಡಗಿದನು. ಎಸ್, ಇವತ್ತಿನ ಟಾಪಿಕ್ is make heart a temple. ಹೃದಯವನ್ನು ದೇವಸ್ಥಾನ ಮಾಡಬೇಕಂತೆ. ಈ ಕರ್ದಮನಿ ಕಾಣಿತು ಹೃದಯದೊಳಗೆ, ಆದರೆ ನಾವೀಗ ಆ ರೀತಿ ಅಲ್ಲ. ಹಾಗಾಗಿ ಅದರ ಬಗ್ಗೆ ನಾವು ಸ್ವಲ್ಪ ತಿಳಿಯುವ. ಮತ್ತೆ 3 ಕನಿಷ್ಠಾಧಿಕಾರಿ, ಮಧ್ಯಮಾಧಿಕಾರಿ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳ್ತೇನೆ. ಲಾಸ್ಟ್ಗೆ ಎಂಡಿಂಗ್ ಉತ್ತಮ ಅಧಿಕಾರಿ. ಓಕೆ, ಈಗ ನಮ್ಮಲ್ಲಿ ಭಕ್ತಿ ಉಂಟು. ಈಗ ಇಲ್ಲಿ 67 ಮಂದಿ ಇದ್ದೀವಿ, ಎಲ್ಲರಲ್ಲಿ ಭಕ್ತಿ ಉಂಟು. ಇದು ನಮ್ಮ ಓನ್ ಎಫರ್ಟ್ ಇಂದಲ್ಲ, ಪ್ರಿರೋಗೇಟಿವ್ ಇಂದಲ್ಲ. ಇದು ಸ್ವರೂಪ ಶಕ್ತಿ. ಸ್ವರೂಪ ಶಕ್ತಿ ಅಂದರೆ ಇಂಟರ್ನಲ್ ಪೊಟೆನ್ಸಿ, ಅಂತರಂಗ ಶಕ್ತಿ, ರಾಧಾರಾಣಿಯ ಕೃಪೆಯಿಂದ ನಾವು ಎಂತ ಭಕ್ತಿ ಮಾಡ್ತಾ ಇದ್ದೇವೆ, ಅದು ಅವಳ ಕೃಪೆಯಿಂದ. ನೋಬಡಿ ಕ್ಯಾನ್ ಟಚ್ ಭಕ್ತಿ ಅನ್ಲೆಸ್ ರಾಧಾರಾಣಿಸ್ ಮರ್ಸಿ ಇಸ್ ದೇರ್. ಹಾಗೆ ಇದು ಸ್ವರೂಪ ಶಕ್ತಿ, ಇದು ಆಕ್ಷನ್. ಹಾಗೆ ನಾವೀಗ ಡಿವೋಷನಲ್ಲಿ ಇದ್ದೇವೆ. ಹಾಗಾಗಿ ಭಗವಂತನ ಬಗ್ಗೆ ಗುಣಗಾನ, ಭಗವಂತನ ಗ್ಲೋರೀಸ್ ಬಗ್ಗೆ ಗುಣಗಾನ ಯಾರಿಗೂ ಮಾಡಲಿಕ್ಕೆ ಆಗುದಿಲ್ಲ ಅಂತ, ವಿದೌಟ್ ಬೀಂಗ್ ಎಂಪವರ್ಡ್ ಬೈ ಸ್ವರೂಪ ಶಕ್ತಿ. ರಾಧಾರಾಣಿಯ ಎಂಪವರ್ಮೆಂಟ್ ಇಲ್ಲದೆ ನಮಗೆ ಭಗವಂತನನ್ನು ಗುಣಗಾನ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತೆ ಯಾರಿಗೂ ಕೂಡ ಈ ಭಕ್ತಿ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ ಅವಳ ಕೃಪೆ ಇಲ್ಲದೆ. ಮತ್ತೆ ನಮಗೆ ನಂಬಿಕೆ ಉಂಟು, ಮತ್ತೆ ನಮನಲ್ಲಿ ದೃಢ ಸಂಕಲ್ಪ ಸ್ವಲ್ಪ ಉಂಟು, ಈ ಆಧ್ಯಾತ್ಮಿಕ ಜೀವನ ಹೋಗ್ತಾ ಉಂಟು. ಇದೆಲ್ಲ ಅವಳ ಕೃಪೆಯಿಂದ. ಈಗ ಕೆಲವೊಮ್ಮೆ ಎಂತ ಆಗ್ತದೆ, ನಮಗೆ ಜಾಸ್ತಿ ಉತ್ಸಾಹ ಇರ್ತದೆ, ಈಗರ್ನೆಸ್. ಕೆಲವೊಮ್ಮೆ ನಮಗೆ ಜಾಸ್ತಿ ಅಟ್ರಾಕ್ಷನ್ ಇರ್ತದೆ ಕೃಷ್ಣನ ಮೇಲೆ. ಇದೆಲ್ಲ ಬರುವಂತದ್ದು ರಾಧಾರಾಣಿಯ ಕೃಪೆಯಿಂದ. ಎಸ್, ಇದನ್ನು ಒಪ್ತೀರಾ ಇಲ್ವಾ? ಹರೇ ಕೃಷ್ಣ. ಫಸ್ಟ್ ಇದನ್ನು ನಾವು ಇದು ಮಾಡುವ. ರಾಧಾರಾಣಿ ಕೃಪೆಯಿಂದ ನಮಗೆ ಸಿಕ್ಕಂದು ಒಪ್ತೀರಾ ಇಲ್ವಾ? ಹಾಗಾಗಿ ನಾವೆಂಥದ್ದು ಭಕ್ತಿ ಸೇವೆ ಮಾಡುವುದಿದ್ರೆ ಅದು ಅವಳ ಕೃಪೆಯಿಂದ. ಯಾಕೆಂದ್ರೆ ಭಕ್ತಿ ಸೇವೆಗೆ ಸ್ಪಿರಿಚುವಲ್ ಲೈಫ್ ಅಂದ್ರೆ ಅವಳ ಮರ್ಸಿ ಬೇಕು. ಓಕೆ, ಹಾಗಾಗಿ ಭಕ್ತಿ ಸೇವೆಯಲ್ಲಿ ಹರಿಗುರು ವೈಷ್ಣವ ಅವರ ಕೃಪೆ ಬೇಕು. ಹರಿಗುರು ವೈಷ್ಣವ. ಹಾಗಾಗಿ ಅವರ ಕೃಪೆ ಇಲ್ಲದೆ ನಾವು ನಮ್ಮ ಸ್ವಂತ ಕಾಲಲ್ಲಿ ನಿಲ್ಲಲಿಕ್ಕೆ ಆಗುವುದಿಲ್ಲ ಭಕ್ತಿಯಲ್ಲಿ. ಭಕ್ತಿ ಅಂದ್ರೆ ಮರ್ಸಿ ಮೂಮೆಂಟ್, ಕೃಪೆಯ ಆಂದೋಲನ. ಅದಕ್ಕೆ ಇದನ್ನು ಹೇಳುವಂಥದ್ದು ಭಕ್ತಿಯ ಬಳ್ಳಿ, ಡಿವೋಷನಲ್ ಕ್ರೀಪರ್. ನಾವು ಭಕ್ತಿಯ ಮರ ಹೇಳುವುದಲ್ಲ, ಡಿವೋಷನಲ್ ಕ್ರೀಪರ್. ಬಳ್ಳಿ, ಕ್ರೀಪರ್ ಅಂದ್ರೆ ಬಳ್ಳಿ. ಯಾಕೆಂದ್ರೆ ಕ್ರೀಪರ್ ಎಂತ ಮಾಡೋದು ಅಂದ್ರೆ
ಕೃಷ್ಣನ ಸುತ್ತ ಸುತ್ತ ಈಗ ಕ್ರೀಪ ಈ ಬಳ್ಳಿ ಅಂತ ಆಗ್ತದೆ, ಮರಕ್ಕೆ ಸುತ್ತ ಸುತ್ತ ಇರ್ತದೆ. ಹಾಗೆ ಈ ಭಕ್ತಿಯ ಬಳ್ಳಿ ಅದು ಕೃಷ್ಣನ ಪಾದವನ್ನು ಎಂತ ಮಾಡಬೇಕು, ಸುತ್ತಬೇಕು. ಸುತ್ತಬೇಕು. ಮತ್ತೆ ಸಂಘ ಮಾಡಬೇಕು, ಹರಿ ಗುರು ವೈಷ್ಣವ ಅವರ ಸಂಘ ಮಾಡಬೇಕು. ಆ ಸಂಘ ಮಾಡಿದ್ರೆ ನಮಗೆ ಸುತ್ತಲಿಕ್ಕೆ ಆಗ್ತದೆ, ಇಲ್ಲದೆ ಆಗುದಿಲ್ಲ, ಇಲ್ಲದೆ ಆಗುದಿಲ್ಲ. ಹಾಗಾಗಿ ಅವರ ಸಂಘ ಮಾಡಿದ್ರೆ ಅದೆಂತಾಗ್ತದೆ, ಆ ಬಳ್ಳಿ ಬೆಳೀತಾ ಬರ್ತದೆ, ಬೆಳೀತಾ ಬರ್ತದೆ, ಬೆಳೀತಾ ಬರ್ತದೆ. ಬ್ರಹ್ಮಜ್ಯೋತಿಗೆ ಮೇಲೆ ಹೋಗಿ ಸ್ಪಿರಿಚುವಲ್ ಸ್ಕೈ ಪರಮಕ್ಕೆ ಹೋಗ್ತದೆ. ಅಲ್ಲಿ ಅದು ಪ್ರೊಡ್ಯೂಸ್ ಮಾಡ್ತದೆ ಬಳ್ಳಿ ಎಂತ ಫ್ರೂಟ್ ಅನ್ನು. ಎಂತ ಫ್ರೂಟ್ ಅದು? ಕೃಷ್ಣ ಪ್ರೇಮ. ಬಳ್ಳಿ ಗ್ರೋ ಆಗ್ತಾ ಹೋಗ್ಬೇಕು ಭಕ್ತಿಯಲ್ಲಿ. ಹಾಗಾಗಿ ಇದೆಲ್ಲ ನಾನು ಎಂತಾದ್ರು ಹೇಳ್ತಿದ್ರೆ ಇದು ನಾನು ಅಸೋಸಿಯೇಷನ್ ಇಂದ ನನಗೆ ಎಂತ ಲಾಭ ಪಡೆದಿದ್ದೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ಭಕ್ತಿ ಗ್ರೋ ಆಗೋದು ಹೀಗೆ, ಹರಿಗುರು ವೈಷ್ಣವ, ಇಲ್ಲದೆ ಭಕ್ತಿ ಗ್ರೋ ಆಗುವುದಿಲ್ಲ. ಮತ್ತೆ ರಾಧಾರಾಣಿ ಕೃಪೆಯಿಂದ. ಈಗ ಈ ಭಕ್ತಿಯನ್ನು ನಾವು ಹೇಗೆ ಅವೇಕನ್ ಮಾಡುವಂಥದ್ದು, ಭಕ್ತಿಯನ್ನು ನಾವು ಹೇಗೆ ಅವೇಕನ್, ಓಕೆ, ಅವೇಕನ್ಗೆ ಎಕ್ಸಾಕ್ಟ್ ಕನ್ನಡ ವರ್ಡ್ ಒಂದು ನಿಮಿಷ. ಜಾಗೃತ, ಹರೇ ಕೃಷ್ಣ ಎಂತ ಹೇಳುವಂಥದ್ದು? ಎಚ್ಚರಿಸುವುದು ಜಾಗ್ರತ. ನನಗೆ ಜಾಗೃತ ಅಂತ ಗೊತ್ತಿತ್ತು, ಅದು ಎಚ್ಚರಿಸುವುದು. ಓಕೆ, ಹಾಗಾಗಿ ಹೇಗೆ ನಾವು ಅದನ್ನು ಜಾಗೃತಿಸುವುದು ಅಂದ್ರೆ ಅವೇಕನ್ ಮಾಡುವಂಥದ್ದು ಭಕ್ತಿಯನ್ನು. ಹಾಗೆ ಇವತ್ತು ನಮ್ಮ ಟಾಪಿಕ್ ಎಂತಂದ್ರೆ ಮೇಕ್ ಹಾರ್ಟ್ ಎ ಟೆಂಪಲ್. ನಮ್ಮ ಹೃದಯವನ್ನು ದೇವಸ್ಥಾನ ಮಾಡಬೇಕಂತ. ಹಾರ್ಟ್ ಎ ಟೆಂಪಲ್. ಓಕೆ, ಈಗ ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೇನೆ, ನಾನು ಯಾಕೆ ಇವತ್ತಿನ ಇದಕ್ಕೆ ನಾನು ಯಾಕೆ ಇದನ್ನು ಈ ವರ್ಡ್ ಅನ್ನು ಸೆಲೆಕ್ಟ್ ಮಾಡಿದ್ದೇನೆ? ಎಸ್, ಒಂದು ನಿಮಿಷ ಓಪನ್ ಅನ್ಮ್ಯೂಟ್ ಮಾಡ್ತೇನೆ. ಹರೇ ಕೃಷ್ಣ, ಯಾರು ಹೇಳ್ಬೋದಾ ಯಾಕೆ ಈ ಪರ್ಟಿಕ್ಯುಲರ್ ಇದನ್ನು ನಾನು ಯೂಸ್ ಮಾಡಿದ್ದೇನೆ? ಭಗವಂತನು ಪ್ರತಿಯೊಬ್ಬರ ಹೃದಯದಲ್ಲಿಯೂ ನೆಲೆಸಿರುತ್ತಾನೆ ಗುರುಜಿ. ಓಕೆ, ಅಲ್ಲಿ ಕರ್ದಮ ಮುನಿಗಳು ಅಲ್ಲಿ ಅದನ್ನ ಭಗವಂತನನ್ನು ತಮ್ಮ ಹೃದಯದಲ್ಲಿ ಕಂಡರು. ಅದಕ್ಕೆ ಪ್ರಭುಜಿ ನೀವು ಹೇಳ್ತಾ ಇರೋದು ಎಲ್ಲರ ಹೃದಯದಲ್ಲಿ ಕಾಣುವಂತದ್ದು. ಹರೇ ಕೃಷ್ಣ. ಭಗವಂತ ನಮ್ಮ ಹೃದಯದಲ್ಲಿ ಇದ್ದಾನೆ, ಆದ್ರೆ ನಾವು ಮರ್ತು ಬಿಟ್ಟಿದೀವಿ. ಅದನ್ನ ಎಚ್ಚರ ಮಾಡ್ಕೋಬೇಕು ಅಂತ. ಧನ್ಯವಾದ, ಧನ್ಯವಾದ. ಓಕೆ, ಎಸ್, ಹಾಗಾಗಿ ಅದಕ್ಕೆ ರಿಲೇಟ್ ಉಂಟು. ಅದಕ್ಕೆ ನಾನು ಈ ಟಾಪಿಕ್ ಅನ್ನು ತಂದೆ. ಎಂತಂದ್ರೆ ಈಗ ಅವನ ಹೃದಯ ಮಂದಿರ ಆಗಿದೆ, ಆದ್ರೆ ಅವನಿಗೆ ಕಾಣಿತು ನಮ್ದು ಹೃದಯ ಮಂದಿರ ಆಗಿಲ್ಲ. ಅದಕ್ಕೆ ಈ ವರ್ಡ್ ಅನ್ನು ನಾನು ಯೂಸ್ ಮಾಡಿದ್ದೆ. ಓಕೆ, ಈಗ ನಾವು ಜಾಗೃತಿಗೊಳಿಸಬೇಕು ಭಕ್ತಿಯನ್ನು. ಹಾಗೆ ನಮ್ಮ ಈ ಹೃದಯ ದೇವಸ್ಥಾನ ಇದ್ದಾಗೆ. ಹಾಗೆ ದೇವಸ್ಥಾನಕ್ಕೆ ಜನರೆಲ್ಲ ಬರ್ತಾರೆ, ಭಗವಂತ ಯಾವ ರೀತಿ ಡ್ರೆಸ್ಸಿಂಗ್ ಮಾಡಿದಾನೆ ಅದನ್ನು ನೋಡ್ತಾರೆ. ಭಗವಂತನಿಗೆ ಈ ಡೆಕೋರೇಷನ್ ಆಗಿದೆ ಅದನ್ನು ನೋಡ್ತಾರೆ. ಮತ್ತೆ ಯಾವ ರೀತಿ ಭಗವಂತನಿಗೆ ಪೂಜೆ ಮಾಡ್ತಾ ಇದೆ ಅದನ್ನು ನೋಡ್ತಾರೆ. ಯಾವ ರೀತಿ ಕೀರ್ತನ ಮಾಡ್ತಾ ಇದೆ ಅದನ್ನು ನೋಡ್ತಾರೆ. ಯಾವ ರೀತಿ ನಾವು ಈಗ ನಾಡು ಗೌರವ ಪೂರ್ಣಿಮಾ ಫೆಸ್ಟಿವಲ್ ಮಾಡ್ತೇವೆ ಅದನ್ನು ನೋಡ್ತಾರೆ. ಯಾವ ರೀತಿ ನಾವು ಆಫರಿಂಗ್ಸ್ ಮಾಡ್ತೇವೆ ಅದನ್ನು ನೋಡ್ತಾರೆ. ಇದನ್ನು ನೋಡಿ ಎಂತಾಗ್ತದೆ, ಜನರಿಗೆ ಇನ್ಸ್ಪಿರೇಷನ್ ಬರ್ತದೆ. ಇನ್ಸ್ಪಿರೇಷನ್ ಆಗಿ ಅವರಿಗೆ ಒಂದು ಇಚ್ಛೆ ಬರ್ತದೆ. ಯಾರು ದೇವಸ್ಥಾನಕ್ಕೆ ಬರ್ತಾರೆ ಅವರಿಗೆ ಇಚ್ಛೆ ಬರ್ತದೆ, ನಮಗೆ ಕೂಡ ಆ ರೀತಿ ಮನೆಯಲ್ಲಿ ಮಾಡಬೇಕು. ಹಾಗೆ ಜನರೆಲ್ಲ ಈಗ ಫ್ಯಾಷನ್ ಲಡ್ಡು ಗೋಪಾಲ್, ಆಕ್ಚುಲಿ ಲಡ್ಡು ಗೋಪಾಲ್ ಫ್ಯಾಷನ್ ಅಲ್ಲಿ ಪ್ರಭುಪಾದ ಇರುವಂಥದ್ದು 3 ಡಿಟೀಸ್. ಪ್ರಭುಪಾದ ಎಷ್ಟೇ ಇದುಂಟು ನೋಡಿ ಬೇಕಿದ್ರೆ. ಜಗನ್ನಾಥ್ ಬಲದೇವ್ ಸುಭದ್ರ ಗೌರವನಿತಾಯಿ. ಪ್ರಭು ಫಸ್ಟ್ ಇರುವಂಥದ್ದು ಗೌರವನಿತಾಯಿ, ಸೆಕೆಂಡ್ ಜಗನ್ನಾಥ್ ಬಲದೇವ್ ಸುಭದ್ರ, ಥರ್ಡ್ ರಾಧಾ ಗೋವಿಂದ್. ಅದು ರಾಧಾ ಗೋವಿಂದ್ ತುಂಬಾ ಸ್ಟ್ಯಾಂಡರ್ಡ್ ಉಂಟು. ಪ್ರಭುಪಾದ ಹೇಳ್ತಾರೆ
ದಟ್ ಇಸ್ ಟೆಂಪಲ್ ಸ್ಟ್ಯಾಂಡರ್ಡ್. ಸೊ ದೀಸ್ ಟು ಇದನ್ನು ನಾವು ತರ್ಬೋದು ಮನೆಯಲ್ಲಿ, ಗೌರವನಿ ತಾಯಿ ಮತ್ತೆ ಜಗನ್ನಾಥ್ ಬಲ್ದೇವ್. ಯಾಕೆಂದ್ರೆ ಅವ್ರು ತುಂಬ ಮರ್ಸಿಫುಲ್. ನೀವೀಗ ಪೂಜೆ ಮಾಡ್ತಾ ಇದ್ದೀರಿ, 10 ದಿವಸ ನೀವಿಲ್ಲ, ಅವರು ಆಕ್ಸೆಪ್ಟ್ ಮಾಡ್ತಾರೆ. ನೀವು ಯಾವ ಯಾತ್ರೆಗೆ ಹೋಗ್ತೀರಿ, ಅವ್ರು ಆಕ್ಸೆಪ್ಟ್ ಮಾಡ್ತಾರೆ. 10 ದಿವಸ ಬಿಟ್ಟು ನೀವು ಅವರಿಗೆ ನೈವೇದ್ಯ ಕೊಡ್ಬೋದು, ಡ್ರೆಸ್ ಮಾಡ್ಬೋದು, ಆಕ್ಸೆಪ್ಟ್ ಮಾಡ್ತಾರೆ ಅವರು ಇಬ್ಬರು. ಅದಕ್ಕೆ ಪ್ರಪೋಸಲ್ ಬಂತು. ಸ್ಪೆಷಲಿ ಇನ್ ಟೆಂಪಲ್ ಅಂದರೆ ಸ್ಟ್ಯಾಂಡರ್ಡ್ ಜಾಸ್ತಿ ಇರ್ತದೆ, ಅಲ್ಲಿ ಸೇವೆ ನಿಲ್ಲಿಸ್ಲಿಕ್ಕಿಲ್ಲ, ರಾಧಾ ಗೋವಿಂದ ಸೇವೆ ನಿಲ್ಲಿಸ್ಲಿಕ್ಕಿಲ್ಲ. ಇದು ಹೇಗೆ ಅಂದರೆ ದೇ ಮರ್ಸಿಫುಲ್, ತುಂಬ ಮರ್ಸಿಫುಲ್. ಹಾಗಾಗಿ ಈ ಡೀಟೇಲ್ಸ್ ಹಾಗಾಗಿ ಎಂತಾಗ್ತದೆ, ಇನ್ಸ್ಪಿರೇಷನ್ ಆಗಿ ಜನರು ಕೂಡ ಮನೆಯಲ್ಲಿ ಹೋಗಿ ತರ್ತಾರೆ. ಹಾಗೆ ಲಡ್ಡು ಗೋಪಾಲ್ ಫೇಮಸ್, ಈಗ ಜನರೆಲ್ಲ ತರ್ತಾರೆ. ಎಲ್ಲರೂ ಕೆಲವರು ಗೌರವನಿ ತಾಯಿ ತರ್ತಾರೆ, ಕೆಲವರು ಜಗನ್ನಾಥ್ ಬಲ್ದೇವ್ ಸುಭದ್ರ ಈ ರೀತಿ ತರ್ತಾರೆ. ಅಂದ್ರೆ ದೇವಸ್ಥಾನದಲ್ಲಿ ಎಂತ ಉಂಟು ಅದನ್ನು ಕಾಪಿ ಮಾಡ್ತಾರೆ, ಅದನ್ನು ಮನೆಯಲ್ಲಿ ಆ ರೀತಿ ಮಾಡ್ಲಿಕ್ಕೆ ನೋಡ್ತಾರೆ. ಮತ್ತೆ ಮನೆಯಲ್ಲಿ ಕೂಡ ಅವರಿಗೆ ಫೆಸ್ಟಿವಲ್ ಮಾಡ್ಲಿಕ್ಕೆ ಇಚ್ಛೆ ಇರ್ತದೆ, ಈ ರೀತಿ ಇರ್ತದೆ. ಈಗ ನಾನು ಕೆಲವು ಮನೆಗೆ ಹೋಗಿದ್ದೇನೆ, ಅವರು ಏನು ಜಪ ಮಾಡುವುದಿಲ್ಲ, ಆದ್ರೆ ಇದೆಲ್ಲ ಉಂಟು, ಮನೆ ತುಂಬಾ ಚಂದ ದೇವಸ್ಥಾನ ತರ ಉಂಟು. ಹಾಗಾಗಿ ಅಲ್ಲಿ ಡಿಟೀಸ್ ಕೂಡ ಇರ್ತದೆ. ಈಗ ಮೊನ್ನೆ ಒಂದು ಮನೆಗೆ ಹೋದೆ, ಅವ್ರು ಜಪ ಮಾಡೋದಿಲ್ಲ, ಆದ್ರೆ ಮನೆ ತುಂಬಾ ಮಂದಿರ ತರ ಮಾಡಿದ್ದಾರೆ. ಓಕೆ, ವೆರಿ ಗುಡ್. ಹಾಗೆ ಮನೆಯನ್ನು ಯಾರು ದೇವಸ್ಥಾನ ಮಾಡ್ತಾರೆ, ಎಂತಾಗ್ತದೆ, ಗ್ರಾಜುವಲಿ ಹಂತ ಹಂತವಾಗಿ ಅವರ ಹೃದಯ ಕೂಡ ದೇವಸ್ಥಾನ ಆಗ್ತದೆ. ಮತ್ತೆ ಅಲ್ಲಿ ಈ ಡಿವೈನ್ ಕಪಲ್ ಯಾರು, ರಾಧಾ ಕೃಷ್ಣ, ಅವರನ್ನು ಇಟ್ಬೋದು. ಮತ್ತೆ ಅವರಿಗೆ ನೀವು ಇಲ್ಲಿ ಈಗ ಯಾರೋ ಮನೆಗೆ ಬಂದ್ರೆ ನೀವು ಅವರಿಗೆ ಆಸನ ಕೊಡ್ಬೇಕು ಕೂತ್ಕೊಳ್ಳಿಕ್ಕೆ. ಅದೇ ರೀತಿ ರಾಧಾ ಗೋವಿಂದನ್ನು ನೀವು ಇಲ್ಲಿ ಕೂರಿಸಬೇಕಿದ್ರೆ ಅವರಿಗೆ ನೀವು ಆಸನ ಕೊಡಬೇಕು. ಹೇಗೆಂದ್ರೆ ಅಭಿದಯದು ಪ್ರಣಾಮಂತ್ರ ಉಂಟು. ದಿವ್ಯ ವೃಂದ ರಣ್ಯ ಕಲ್ಪ ದ್ರುಮದ ಶ್ರೀಮದ್ ರತ್ನಾಗದ ಸಿಂಹಾಸನಸ್ಥೋ ಶ್ರೀಮದ್ ರಾಧಾ ಶ್ರೀಲ ಗೋವಿಂದ ದೇವೋ ಪ್ರೇಷ್ಠಾಲಿಭಿ ಸೇವೆ ಮಾನಂ ಸ್ಮರಣ. ಅಲ್ಲಿ ಬರ್ತದೆ ಸಿಂಹಾಸನ. ಸಿಂಹಾಸನ ಅಂದ್ರೆ ಈ ಕೂತ್ಕೊಳ್ಳಿಸುವಂಥದ್ದು. ಸಿಂಹಾಸನ ಕೂಡ ಹೇಗೆ ಕೂತ್ಕೊಳ್ಳುವಂಥದ್ದು, ಯಾಕೆ ನಮಗೆ ಗೆಸ್ಟ್ ಬಂದ್ರೆ ನೀವು ಅವರನ್ನು ಕೂತ್ಕೊಳಿಸ್ತೇವೆ, ಅದೇ ರೀತಿ ರಾಧಾ ಗೋವಿಂದನ್ನು ನೀವು ಇಲ್ಲಿ ಕೂರಿಸಬೇಕು. ಯಾವುದು, ಸಿಂಹಾಸನದ ಹಾರ್ಟ್, ಹೃದಯದಲ್ಲಿ. ಅಲ್ಲಿ ನಾವು ಈ ಡಿವೈನ್ ಕಪಲ್ ಅನ್ನು ಪ್ಲೇಸ್ ಮಾಡುವಂಥದ್ದು. ಈಗ ನಮಗೆ ಕೂತ್ಕೊಳ್ಳಿಸಿಗೆ ಆಗುವುದಿಲ್ಲ. ಯಾಕೆಂದ್ರೆ ನಮ್ಮ ಈಗ ಹೃದಯದಲ್ಲಿ ಹೇಗುಂಟಂದ್ರೆ, ಈಗ ನೀವು ನಾನೊಂದು ಪ್ರಶ್ನೆ ಕೇಳ್ತೇನೆ. ಈಗ ನೀವು ಒಂದು ಮನೆಯಲ್ಲಿ ಒಂದು 25 ವರ್ಷದಿಂದ ಇದ್ದೀರಿ, ಈಗ ನೀವು ಹೊಸ ಮನೆ ಕಟ್ತೀರಿ. ಈಗ ನಿಮ್ಮ ಮನೆಯದು ಫರ್ನಿಚರ್ ಎಲ್ಲ ತುಂಬಾ ಓಲ್ಡ್ ಅದು, ಅದನ್ನು ನೀವು ಈ ಹೊಸ ಮನೆಗೆ ಕೊಂಡೋಗ್ತೀರಲ್ಲ, ಹೊಸ ಮನೆಗೆ ಹೊಸ ಫರ್ನಿಚರ್ ತರ್ತೀರ. ತುಂಬಾ ಇದಾಗಿದೆ ಎಲ್ಲ ಅಂತ ಹೇಳುವಂಥದ್ದು, ಆಲ್ಮೋಸ್ಟ್ ಬಿದ್ದು ಹೋಗುವ ಸ್ಥಿತಿಯಲ್ಲಿ ಉಂಟು ಫರ್ನಿಚರ್. ನೀವು ಯಾವ ರೀತಿ ತರ್ತೀರಿ? ಹೊಸದು ತರ್ತೇವೆ. ಓಕೆ, ಎಸ್. ಹಾಗೆ ಈಗ ಎಂತಾಗಿದೆ ಅಂದ್ರೆ, ನಮ್ಮ ಹೃದಯ ಕೂಡ ಈಗ ಹಳೆದ್ದು ಫರ್ನಿಚರ್ ಅದೇ ರೀತಿ ಒಳಗೆ, ನಮ್ಮ ಹೃದಯದೊಳಗೆ ಕೆಲವುದೆಲ್ಲ ಕಾಲು ಹೋಗಿದೆ, ಕೆಲವೆಲ್ಲ ಹೀಗೆ ನೀವು ಒಡೆಯುವಾಗ ಕಟ್ ಆಗ್ಬೋದು, ಏನು ಇಲ್ಲ ಅದರ ಸ್ಥಿತಿ ಅಬಾಮಿನೇಬಲ್. ಅದೇ ರೀತಿ ನಮ್ಮ ಕೂಡ ಹಾರ್ಟ್ ಈಗ ಹಾಗೆ. ಮತ್ತೆ ತುಂಬಾ ಗಲೀಜು ಉಂಟು, ಡರ್ಟಿ ಥಿಂಗ್ಸ್ ಇನ್ಸೈಡ್. ಮತ್ತೆ ಒಳಗೆ ನಮ್ಗೆ ಭಗವಂತನನ್ನು ನಾವು ವೆಲ್ಕಮ್ ಮಾಡ್ಬೇಕಲ್ಲ, ಜಾಗ ಇಲ್ಲ ಅಂತ ಹೃದಯದಲ್ಲಿ. ಈಗ ನೀವು ಎಣಿಸಿ, ಈಗ ನಿಮ್ಮ ಮನೆಗೆ ಅತಿಥಿ ಬರ್ತಾರೆ, ನಿಮ್ಮ ಮನೆ ತುಂಬಾ ಗಲೀಜು ಉಂಟು, ನೀವು ಎಂತ ಮಾಡ್ತೀರಿ? ಎಸ್, ಒಂದು ನಿಮಿಷ. ಈಗ ನಿಮ್ಗೆ ನೀವು ಮನೆಗೆ ಅತಿಥಿಯನ್ನು ಕರಿತೀರಿ, ಅತಿಥಿ ಬರ್ತಾರೆ, ತುಂಬಾ ಗಲೀಜು ಉಂಟು, ಎಂತ ಆಗ್ತದೆ? ಕಿರಿಕಿರಿ ಆಗ್ತದೆ. ನಾವು ಸ್ವಲ್ಪ ಕ್ಲೀನ್ ಮಾಡಿ ಇಡ್ತೇವೆ, ಒಳ್ಳೆ ಚೇರ್ ಮನೆ ಕೊಡ್ತೇವೆ.
ಎಲ್ಲ ಪೂರ್ತಿ ಕ್ಲೀನ್ ಮಾಡ್ತೀವಿ, ಎಲ್ಲ ಒಂದ್ಸರಿ ಚೆಕ್ ಮಾಡ್ತೀವಿ. ಕ್ಲೀನ್ ಅಂದ್ರೆ ಒಂದು 6-7 ಗಂಟೆ ಬೇಕಾದಿತ್ತು ಕ್ಲೀನ್ ಮಾಡ್ಲಿಕ್ಕೆ ಮನೆ. ಏನಂತ ಮಾಡ್ತೀವಿ ಪ್ರಭು, 6-7 ಗಂಟೆ ಆದ್ರೂ ಕ್ಲೀನ್ ಮಾಡ್ತೀವಿ. ಹಾ, ಮನೆ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಅಂದ್ರೆ 6 ಬಂದಿದ್ದಾರೆ ಆಲ್ಮೋಸ್ಟ್ ಎಲ್ಲ ಮನೆಗೆ ಕರ್ಸಲ್ಲ ಪ್ರಭುಜಿ, ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ತೀವಿ. ಹಾಲ್ ಅವ್ರಿಗೆ ಚೊಕ್ಕ ಮಾಡಿ ಇಡ್ತೇವೆ ಪ್ರಭುಜಿ, ಎಮರ್ಜೆನ್ಸಿ ಹಾಲ್ ಚೊಕ್ಕ ಮಾಡಿ ಅವ್ರಿಗೆ ಕೂರುವ ಜಾಗ ಚೊಕ್ಕ ಮಾಡಿ ಇಡ್ತೇವೆ. ಇಲ್ಲ ಅಗತ್ಯ ಕ್ಲೀನ್ ಇಲ್ಲ, ಫುಲ್ ಗಲೀಜ್ ಉಂಟು, ಗೊತ್ತಾದ, ಫುಲ್ ಗಲೀಜ್, ಎಲ್ಲಿ ಕ್ಲೀನ್ ಇಲ್ಲ. ನಮ್ಮ ಪರಿಸ್ಥಿತಿ ಈಗ ಹಾಗೆ. ಈಗ ನಾವು ಕೃಷ್ಣನ್ ಇನ್ವೈಟ್ ಮಾಡ್ತಾ ಇದ್ದೇವೆ, ಅದ್ರ ಒಳಗೆ ಗಲೀಜು ಉಂಟು. ಹೇಗೆ ಬರುವಂತದ್ದು ಕೃಷ್ಣ? ಸಾಧ್ಯವೇ ಇಲ್ಲ. ಹಾಗಾಗಿ ಈಗ ಜನರಿಗೆ ಅಡ್ವಾನ್ಸ್ ನೋಟಿಸ್ ಕೊಟ್ರೆ, ಅಡ್ವಾನ್ಸ್ ನೋಟಿಸ್ ಅಂದ್ರೆ ಎಂತ, ಗೆಸ್ಟ್ ಬರ್ತಾ ಇದ್ದಾರೆ ಇವತ್ತು ಹೇಳ್ಬೇಕು, ನಾಳೆ ಬರುದಾದ್ರೆ, ಆಗ ಇವತ್ತೆಲ್ಲ ಕ್ಲೀನ್ ಮಾಡ್ತಾರೆ. ಅಬ್ಬಾ, ಬರುವಾಗ ನೋಡ್ಬೇಕಾ ಎಷ್ಟು ಚಂದ, ಆದ್ರೆ ಹೋದ ಮೇಲೆ ಮತ್ತೆ ಹಾಗೆ ಇರ್ತದೆ. ಅಡ್ವಾನ್ಸ್ ನೋಟಿಸ್ ಕೊಟ್ರೆ ಕ್ಲೀನ್ ಮಾಡಿದ್ರು, ಈಗ ಸಡನ್ ಬಂದ್ರೆ ಕಷ್ಟ. ಹಾಗಾಗಿ ಅಡ್ವಾನ್ಸ್ ನೋಟಿಸ್ ಕೊಟ್ರೆ ಕ್ಲೀನ್ ಮಾಡ್ತಾರೆ, ಮತ್ತೆ ಗೆಸ್ಟ್ ಬರ್ತಾರೆ, ಚಂದ ರೀತಿಯಲ್ಲಿ ಇರ್ತಾರೆ. ಹಾಗಾಗಿ ಪ್ರಭುಪಾದ ಹೇಳುವಂತದ್ದು, ಕೃಷ್ಣ ಈಸ್ ದಿ ಸುಪ್ರೀಂ ಗೆಸ್ಟ್, ಸುಪ್ರೀಂ ಗೆಸ್ಟ್. ಹಾಗಾಗಿ ಕೃಷ್ಣನನ್ನು ನಿಮ್ಗೆ ವೆಲ್ಕಮ್ ಮಾಡಲಿಕ್ಕೆ ಇದ್ರೆ ನಿಮ್ಮ ಹೃದಯದಲ್ಲಿ ನಾವು ಹೃದಯವನ್ನು ಕ್ಲೀನ್ ಮಾಡಬೇಕು. ಹೃದಯ ಕ್ಲೀನ್ ಆಗದೆ ಕೃಷ್ಣ ಬಂದು ಕೂತ್ಕೊಳ್ಳುವುದಿಲ್ಲ, ಅದು 100ಕ್ಕೆ 100 ಕೂತ್ಕೊಳ್ಳುವುದಿಲ್ಲ ಕೃಷ್ಣ. ಹಾಗಾಗಿ ಈ ನೆಕ್ಟರ್ ಆಫ್ ಡಿವೋಷನ್ ಅಲ್ಲಿ ಭಕ್ತಿ ರಸಾಂಶ ಎಂದು ಅನ್ಯಾಭಿಲಾಷಿತ ಶೂನ್ಯ, ಅನ್ಯಾಭಿಲಾಷಿತ ಅಂದ್ರೆ, ಈಗ ನಾನು ನಿಮ್ಗೆ ಉದಾಹರಣೆ ಹೇಳಿದಲ್ಲ, ಈ ಫರ್ನಿಚರ್, ಯಾವ ಫರ್ನಿಚರ್, ಓಲ್ಡ್ ಫರ್ನಿಚರ್ ಕುಸಿದು ಹೋಗಿದೆ. ಅನ್ಯಾಭಿಲಾಷ ಅಂದ್ರೆ ಈ ಕುಸಿದು ಹೋದ ಫರ್ನಿಚರ್, ಮತ್ತೆ ಬೇಡದೆಲ್ಲ ಒಂದು, ಖಾಲಿ ಫರ್ನಿಚರ್ ಅಲ್ಲ, ಆ ಮನೆಯಿಂದ ನಾವು ಎಲ್ಲ ತಂದಿದ್ದೇವೆ, ಎಲ್ಲ ಬೇಡದು ಡರ್ಟಿ ಥಿಂಗ್ಸ್, ಅದೆಲ್ಲ ನಮ್ಮ ಹೃದಯದಲ್ಲಿ ಉಂಟು. ಹಾಗಾಗಿ ಅದು ಇದ್ದ ಕಾರಣ ನಮ್ಮ ಇಲ್ಲಿ ಹೃದಯ ಕ್ಲೀನ್ ಇಲ್ಲ. ಹಾಗಾಗಿ ನಮಗೆ ವೆಲ್ಕಮ್ ಮಾಡಲಿಕ್ಕೆ ಆಗೋದಿಲ್ಲ ಭಗವಂತನಿಗೆ. ಹೃದಯ ಕ್ಲೀನ್ ಇದ್ರೆ ನಮ್ಗೆ ಕರಿಬಹುದು ಭಗವಂತ, ಬನ್ನಿ 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 ಕೃಷ್ಣ ಬನ್ನಿ, ಬಾ ಬಾ ಬಾ. ಹಾಗಾಗಿ ನಾವು ಸರಿಯಾಗಿ ಇನ್ವೈಟ್ ಮಾಡಿದ್ರೆ ಭಗವಂತ ಬರುವುದಿಲ್ಲ. ಅಂದ್ರೆ ಸರಿಯಾಗಿ ನಾವು ಇನ್ವೈಟ್ ಮಾಡಿದ್ರೆ ಭಗವಂತ ಬರುವುದಿಲ್ಲ. ಈಗ ಒಂದು ನಾನು ಸನ್ಯಾಸಿದ್ದು ಕ್ಲಾಸ್ ಕೇಳಿದ್ದು, ಇದು ಲಾಸ್ಟ್ ಇಯರ್ ಪರಿಕ್ರಮದಲ್ಲಿ. ಅವ್ರು ಹೇಳುವಂಥದ್ದು, ಕೃಷ್ಣ ಬರ್ತಾನಂತ ಹೃದಯದೊಳಗೆ. ಅಂದ್ರೆ ಯಾವ ರೀತಿ ಬರುವಂಥದ್ದು, ಅವ್ರು ಹೇಳುವಂಥದ್ದು ಎಕ್ಸ್ಕ್ಲೂಸಿವ್ಲಿ ಇನ್ವೈಟೆಡ್. ಅಂದ್ರೆ ಈಗ ನಾವು ಕೆಲವೊಮ್ಮೆ ಫಂಕ್ಷನ್ ಕರೆಯುವಾಗ ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ, ತುಂಬ ಮಂದಿ ನಾವು ಕರಿತೇವೆ, ಗೆಸ್ಟಿಗೆ ಒಂದು 20 ಲಿಸ್ಟ್ ಇರ್ತದೆ. ಆ ರೀತಿ ಯಾರು ಕೂಡ ಬರುವುದಿಲ್ಲ, 1-2 ಲಿಸ್ಟ್ ಸಿಲೆಕ್ಟೆಡ್ ಮಾಡಿ ಮತ್ತೆ ಅವರ ಹಿಂದೆ ಹೋಗಿ ಫಾಲೋ ಮಾಡಿ ಬರ್ತಾರೆ. ಎಕ್ಸ್ಕ್ಲೂಸಿವ್ ಅಂದ್ರೆ ಕೃಷ್ಣನನ್ನು ಮಾತ್ರ. ಮತ್ತೆ ಅಂತ ವಿದೌಟ್ ಎನಿ ಅದರ್ ಡಿಸ್ಟ್ರಾಕ್ಷನ್. ಕೃಷ್ಣನನ್ನು ಕರೆಯುವಾಗ ಬೇರೆ ಯಾವುದು ಡಿಸ್ಟ್ರಾಕ್ಷನ್ ಇರಬಾರ್ದಂತೆ. ಹಾಗೆ ಡಿಸ್ಟ್ರಾಕ್ಷನ್ ಅಂದ್ರೆ ವಿದೌಟ್ ಎನಿ ಅದರ್ ಅಟ್ರಾಕ್ಷನ್, ಬೇರೆ ಯಾವ್ದು ಅಟ್ರಾಕ್ಷನ್ ಇರಬಾರ್ದು. ಡಿಸ್ಟ್ರಾಕ್ಷನ್, ಅಟ್ರಾಕ್ಷನ್ ಅಂದ್ರೆ ಆಕರ್ಷಿತ ಆಗುದು, ಡಿಸ್ಟ್ರಾಕ್ಟ್ ಅಂದ್ರೆ ಆಪೋಸಿಟ್. ಹಾಗಾಗಿ ಡಿಸ್ಟ್ರಾಕ್ಷನ್ಸ್ ಅಂದ್ರೆ ಆಲ್ಟರ್ನೇಟಿವ್ ಅಟ್ರಾಕ್ಷನ್, ಬೇರೆ ಎಲ್ಲ ಕೃಷ್ಣನನ್ನು ಬಿಟ್ಟು ಬೇರೆ ಎಲ್ಲ ನಮ್ಗೆ ಅಟ್ರಾಕ್ಷನ್ ಆಗ್ತದೆ, ಅದು ಡಿಸ್ಟ್ರಾಕ್ಷನ್. ಹಾಗಾಗಿ ಬೇರೆ ಯಾವ ಕಡೆ ಕೂಡ ನಾವು ಡಿಸ್ಟ್ರಾಕ್ಟ್ ಆಗದಿದ್ರೆ
ನಾವು ಖಾಲಿ ಕೃಷ್ಣನಲ್ಲೇ ಫೋಕಸ್ ಮಾಡ್ತಾ ಇದ್ರೆ, ಮತ್ತೆ ಪೂರ್ತಿ ಕೃಷ್ಣನ ಮೇಲೆ ನಾವು ಡಿಪೆಂಡ್ ಆಗಿದ್ರೆ, ಆಗವ ಹೃದಯದಲ್ಲಿ ಬರ್ತಾನೆ. ಇದಕ್ಕೆ ಎಕ್ಸಾಂಪಲ್ ದ್ರೌಪದಿ. ಈಗ ದ್ರೌಪದಿದ ಎಕ್ಸಾಂಪಲ್ ನಾವು ನೋಡೋಣ. ಈಗ ದ್ರೌಪದಿಯನ್ನು ಕೃಷ್ಣ ರಕ್ಷಣೆ ಮಾಡ್ತಾನೆ. ಮತ್ತೆ ಅವಳು ಕೇಳುವಂಥದ್ದು ಕೃಷ್ಣನ ಹತ್ರ, ನೀನು ಯಾಕೆ ನನ್ನ ಹೃದಯಕ್ಕೆ ಎಂಟ್ರಿ ಆಗಲಿಲ್ಲ? ಅದಕ್ಕೆ ಕೃಷ್ಣ ರೀಸನ್ ಕೊಡ್ತಾನೆ. ಕಾರಣ, ಫಸ್ಟಿಗೆ ದ್ರೌಪದಿ ಯಾರ ಮೇಲೆ ಡಿಪೆಂಡ್ ಆಗಿದ್ರು? ಅವಳ 5 ಗಂಡಂದಿರು ಪಾಂಡವಾಸ್. ಆಗ ಫಸ್ಟ್ಗೆ ಅವಳು ಅವರ ಮೇಲೆ ಡಿಪೆಂಡ್ ಆಗಿದ್ದು, ಅವರೆಲ್ಲ ತಲೆಯನ್ನು ಕೆಳಗೆ ಹಾಕಿದ್ರು, ಅವರಿಗೆ ರಕ್ಷಣೆ ಮಾಡ್ಲಿಕ್ಕಾಗಲಿಲ್ಲ ದ್ರೌಪದಿ ವಸ್ತ್ರ. ಮತ್ತೆ ಅವಳು ಭೀಷ್ಮ, ದ್ರೋಣ, ಧೃತರಾಷ್ಟ್ರನ ನೋಡ್ತಾಳೆ. ತುಂಬಾ ಎಲ್ಡರ್ಲಿ ಪರ್ಸನ್, ಕುರು ಇದು. ಅವರು ಬಂದು ರಕ್ಷಣೆ ಮಾಡ್ತಾರೆ, ಅವರಿಗೆ ಕೂಡ ಆಗಲಿಲ್ಲ. ಮತ್ತೆ ಅವಳ ಮೇಲೆ ಡಿಪೆಂಡ್ ಆದಳು, ಸಾರಿಯನ್ನು ಗಟ್ಟಿಯಾಗಿ ಇಡಲಿಲ್ಲಂತೆ. ಆದ್ರೆ ಅವಳಿಗೆ ಹೇಗಾಯ್ತು ಅಂದ್ರೆ, ಶಿ ಫೆಲ್ಟ್ ಲೈಕ್ ಎ ಸ್ಪ್ಯಾರೋ ಪುಲ್ಡ್ ಬೈ ಎಲಿಫೆಂಟ್. ಯಾಕೆಂದ್ರೆ ಇವತ್ತು ದುಶ್ಯಾಸನ ಆನೆ ಬಲ ಅಂದ್ರೆ 10,000 ಆನೆ ಬಲ ಇತ್ತಂತೆ ಅವನಿಗೆ. ಹಾಗಾಗಿ ಇವಳಿಗೆ ಅದು ಕೂಡ ಆಗ್ಲಿಲ್ಲ, ಅದು ಕೂಡ ಅವಳಿಗೆ ಆಗಲಿಲ್ಲ. ಮತ್ತೆ ಕಡೆಗೆ ಅವಳು ಸಾರಿಯನ್ನು ವೈಟ್ ಮಾಡ್ತಾಳೆ, ಚುಚ್ಚುತ್ತಾಳೆ. ಆಗ ಅವಳು ಬೈಟ್ ಮಾಡಿ ಕೃಷ್ಣ 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 ಆ ರೀತಿ ಕರೀತಾಳೆ. ಆಗ ಕೂಡ ಕೃಷ್ಣ ಬರಲಿಲ್ಲ. ಮತ್ತೆ ಕಡೆಗೆ ಅವಳು ಟೋಟಲ್ ಹೆಲ್ಪ್ಲೆಸ್ ಸಿಚುವೇಶನ್, ಹೆಲ್ಪ್ಲೆಸ್ ಪೊಸಿಷನ್ ಅಲ್ಲಿ ಎಂತ ಮಾಡ್ತಾಳೆ? ಅವಳು 2 ಕೈಯನ್ನು ರೇಸ್ ಮಾಡ್ತಾಳೆ. ಮತ್ತೆ ಅವಳು ರೇಸ್ ಮಾಡಿ ಕರೀತಾಳೆ, ಕೃಷ್ಣ ಕೃಷ್ಣ ಕರೀತಾಳೆ. 2 ಕೈ ರೇಸ್ ಮಾಡಿ, ಹೆಲ್ಪ್ಲೆಸ್ ಸಿಚುವೇಶನ್. ಅಂದ್ರೆ ನನಗೀಗ ಯಾವುದು ಬೇರೆ ಹೋಪ್ ಇಲ್ಲ. ಯಾರನ್ನು ಬಿಟ್ಟು? ಕೃಷ್ಣನ ಬಿಟ್ಟು, ಗೋವಿಂದನ ಬಿಟ್ಟು ನನಗೆ ಇಲ್ಲ. ಆಗ ಅವಳು ಹೇ ಕೃಷ್ಣ, ಹೇ ಗೋವಿಂದ, ಹೇ ಗೋಪಿ ಜನ ವಲ್ಲಭ, ಹೇ ದ್ವಾರಧಾರಿ, ಈ ರೀತಿ ಎಲ್ಲ ಆಗ ಕೃಷ್ಣ ದ್ವಾರಕೆಯಲ್ಲಿ ಇದ್ದ. ಕೃಷ್ಣ ದ್ವಾರಕೆಯಲ್ಲಿ ಅಂದ್ರೆ ಊಟ ಎಲ್ಲ ರೆಡಿ ಆಗಿತ್ತು, ಗೋಲ್ಡನ್ ಪ್ಲೇಟ್ ಅಲ್ಲಿ ಸತ್ಯಭಾಮ ಸರ್ವ್ ಮಾಡ್ತಾ ಇದ್ರು. ಆಗ ಪ್ಲೇಟ್ ಅನ್ನು ಈಚೆ ಮಾಡಿದ, ಹೀಗೆ ಪ್ಲೇಟ್ ಅನ್ನು ಆಚೆ ಮಾಡಿದ. ಯಾಕೆಂದ್ರೆ ಅವನಿಗೆ ಈ ಕರೆ ಕೇಳಿದ್ದು ದ್ರೌಪದಿದು. ಇಮಿಡಿಯೇಟ್ ಆ ದ್ವಾರಕೆಯಿಂದ ವಾಸಿನ ಹೊರಗೆ ಬಂದ. ನೆಕ್ಸ್ಟ್ ಮೂಮೆಂಟ್ ಅಂದ್ರೆ ಇದಕ್ಕೆ ಹೇಳುವಂಥದ್ದು ಎಕ್ಸ್ಕ್ಲೂಸಿವ್ಲಿ ಕಾಲ್. ಟೋಟಲ್ ಡೆಸ್ಪರೇಟ್ ಆಗಬೇಕು, ಎಕ್ಸ್ಕ್ಲೂಸಿವ್ ಡೆಸ್ಪರೇಟ್ ಕಾಲ್. ಆಗ ಕೃಷ್ಣ ಬರ್ತಾನೆ. ನಮ್ದು ಕರೆ ಆ ರೀತಿ ಇರಬೇಕು. ಬೇರೆ ಯಾರಿಗೂ ನಾವು ಡಿಪೆಂಡ್ ಆಗದೆ ಆ ರೀತಿ ಕರೆದ್ರೆ ಕೃಷ್ಣ ಬರ್ತಾನೆ. ಹಾಗಾಗಿ ನಾವು ಪ್ರೀತಿಯಿಂದ ಕರಿಬೇಕಂದ್ರೆ ಕೃಷ್ಣ, ತುಂಬಾ ಪ್ರೀತಿಯಿಂದ. ಆಗ ಕೃಷ್ಣ ನಮ್ಮ ಎದುರು ಮ್ಯಾನಿಫೆಸ್ಟ್ ಆಗ್ತಾನೆ, ಅಂದ್ರೆ ಹೃದಯದಲ್ಲಿ ಮ್ಯಾನಿಫೆಸ್ಟ್ ಆಗ್ತಾನೆ. ಅಂದ್ರೆ ಕೃಷ್ಣನಿಗೆ ಎಂತ ಆಗ್ಬೇಕಂದ್ರೆ, ಯುವ
ಒಟ್ರಾಸಿ ನನ್ನ ಹಿಂದೆ ಇದ್ದಾನೆ. ಕಾನ್ಸ್ಟೆಂಟ್ಲಿ ಆಫ್ಟರ್ ಮೀ. ಈಗ ಯಾರಾದ್ರೂ ನಿಮ್ಮ ಹಿಂದೆ ಕಂಟಿನ್ಯೂಸ್ ಇದ್ರೆ ನಿಮಗೆ ಕೂಡ ಎಸ್ ಇವರಿಗೆ ಎಂತಾದ್ರು ಮಾಡ್ಬೇಕಂತ ಆಗ್ತದೆ. ಈಗ ನಾನು ಒಂದು ಒಳ್ಳೆಯ ನನ್ನ ಒಂದು ಸ್ಟೋರಿಯನ್ನು ಹೇಳ್ತೇನೆ. ಇದು ಎಂತ ಹೇಳುವಂಥದ್ದು ಖುಷಿಯ ಸಂಗತಿ. ಕಳೆದ 2022 ಡಿಸೆಂಬರ್ ಅಲ್ಲಿ ನಮ್ಮ ಈಗ ಜಾಗಕ್ಕೆ ತಾಗಿ ಪಾರ್ಕ್ ಜಾಗ ಉಂಟು, ಅದು ಕಾರ್ಪೊರೇಷನ್ ಇದು ಪಾರ್ಕ್ ಜಾಗ. ಅದು ಫಸ್ಟಿಗೆ ನಮ್ಮ ಶ್ರೀವಾಸ್ ಪ್ರಭು ಅದರ ಹಿಂದೆ ಇದ್ರು. ಮತ್ತೆ ಎಂತಾಯ್ತು ಅಂದ್ರೆ ಅವರು ಒಂದು 6 ತಿಂಗಳು ಲಾಸ್ಟ್ ಡಿಸೆಂಬರ್ ಇಂದ ಜೂನ್ ತನಕ ಅದರ ಹಿಂದೆ ಹೋಗಿದ್ರು, ಆಲ್ಮೋಸ್ಟ್ ಮೇ ಎಂಡ್ ತನಕ. ಅವರಿಗೆ ತುಂಬಾ ಸಾಕಾಯ್ತು ಅಂದ್ರೆ ಹೋಗಿ 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 ಗೌರ್ಮೆಂಟ್ ಅಲ್ಲಿ ಹಾಗೆ. ಮತ್ತೆ ನನಗೆ ಅದರ ಜವಾಬ್ದಾರಿ ಕೊಟ್ಟರು. ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ. ನಾನು ಸ್ಟಾರ್ಟ್ ಮಾಡಿ ಹೋಗಿ 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 ಹೋಗಿ, ಯಾಕಂದ್ರೆ ಆ ಟೈಮಲ್ಲಿ ಆಗ್ತಿತ್ತು, ಅದು ಗೌರ್ಮೆಂಟ್ ಚೇಂಜ್ ಆಯ್ತು, ಕಾಂಗ್ರೆಸ್ ಬಂತು ಬಿಜೆಪಿಯಿಂದ. ಹಾಗಾಗಿ ಸ್ವಲ್ಪ ಸಮಸ್ಯೆ ಆಯ್ತು. ಕಡೆಗೆ ಕಮಿಷನರ್ ಕೂಡ ಸೈನ್ ಆಗಲಿಲ್ಲ, ತುಂಬಾ ಪ್ರಾಬ್ಲಮ್ ಆಯಿತು. ಹಾಗೆ ಕಡೆಗೆ ಎಂತಾಯ್ತು ಅಂದ್ರೆ ಆ ಕಾಂಗ್ರೆಸ್ ಪಾರ್ಟಿದು ಒಬ್ರು ಕಾರ್ಪೊರೇಟರ್ ಅವರ ಹಿಂದೆ ಹೋದದ್ದು. ಅವರ ಹಿಂದೆ ಹೋಗಿ ಅವ್ರು ನೋಡ್ತೇನೆ ಲಾಸ್ಟಿಗೆ ನಾನು ಎಷ್ಟು ಸಲ ಹೋಗಿದ್ದೇನೆ ಅಂದ್ರೆ ಅವ್ರಿಗೆ ಲಾಸ್ಟಿಗೆ ಎಸ್ ಒಂದು ಮಾಡಿ ಬಿಡುವ ಅಂತ ಆಯ್ತು ಅವರಿಗೆ. ಒಂದು ದಿವಸ ಈಗ ನೋಡಿ ಆಗ ಫೋನ್ ಮಾಡಿದ್ರು, ಮಾಡ್ತೇನೆ ಅಂತ ಹೇಳಿದ್ರು. ಫೋನ್ ಮಾಡಿ ಇದಾಯ್ತು, ನಮಗೆ ಸಿಕ್ಕಿದೆ, ಅದು ನಿನ್ನೆಲ್ಲ ಮೊನ್ನೆ ಸಿಕ್ತು. ಹಾಗಾಗಿ ಈಗ ಅವರು ಯಾಕೆ ಅದನ್ನು ಫೋನ್ ಮಾಡಿದಂದ್ರೆ ಎಂತ ಮಾರೆಯವ ಡೈಲಿ ಬರ್ತಾ ಇದ್ದಾನೆ. ಹಾಗೆ ಕೃಷ್ಣನ ಹಿಂದೆ ಕೂಡ ನಾವು ಆ ರೀತಿ ಇದ್ರೆ ಕೃಷ್ಣ ಇಮಿಡಿಯೇಟ್ ಬರ್ತಾನೆ ಟೋಟಲಿ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ಸ್ ಸುಮತಿ ಮೊರಾರ್ಜಿ. ಪ್ರಭುಪಾದ ಅವರು ಪ್ರಭುಪಾದನ್ನು ಹೊರಗೆ ನೋಡಿದರು. 5 ಗಂಟೆ ವೇಟ್ ಮಾಡ್ತಾ ಇದ್ರು, 5 ಗಂಟೆ. ಲಾಸ್ಟಿಗೆ ಅವರು ಓಕೆ ನಾನು ಮಾಡಿಕೊಡ್ತೇನೆ. ಮತ್ತೆ ಗಿರಿರಾಜ್ ಸ್ವಾಮಿ ಮಹಾರಾಜ್ ಬಾಂಬೆಯಲ್ಲಿ, ಅವರು ಕೂಡ ಹಾಗೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ನ ಆಫೀಸ್ ಹೊರಗೆ 4 ಗಂಟೆ ವೇಟ್ ಮಾಡಿದರು. ಗಂಟೆ. ಮತ್ತೆ ಅವರು ಎಂತಾಯ್ತು, ಈಗ ಅವರು ಡಿವೋಟಿ ಆಗಿದ್ದಾರೆ, ದೊಡ್ಡ ಡಿವೋಟಿ ಅವರು. ಅಂದ್ರೆ ಮಫತ್ಲಾ, ನೀವು ಕೇಳಿರ್ಬೋದು ಮಫತ್ಲಾ. ಹಾಗೆ ಎಂತಾಗ್ತದೆ, ಕೃಷ್ಣನಿಗೆ ಕೂಡ ನಾವು ಅದೇ ರೀತಿ ಮಾಡಬೇಕು, ಹಿಂದೆ ಬಿಡ್ಬೋದು. ಅಂದ್ರೆ ಎಂತ ಹೇಳುವಂಥದ್ದು ಕಾಂಟಿನ್ಯೂ ಕೃಷ್ಣ 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 ರೆಸಿಪ್ರೋಕೇಟ್ ಮಾಡ್ತಾರೆ. ಆದ್ರೆ ನಮ್ಗೆ ಇದು ಸ್ವಲ್ಪ ಅದು ಸ್ವಲ್ಪ ಆದ್ರೆ ಆಗುದಿಲ್ಲ, ಕೃಷ್ಣ ನೋಡುದಿಲ್ಲ. ಫೋಕಸ್ ಇರ್ಬೇಕು. ಹಾಗೆ ಯಾರಾದ್ರೂ ಈಗ ಭಗವಂತನಿಗೆ ಡೆಡಿಕೇಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಲೈಫ್ ಅನ್ನು, ಡೆಡಿಕೇಟೆಡ್ ಡಿವೋಟಿ. ಡೆಡಿಕೇಟೆಡ್ ಅಂದ್ರೆ ಕೃಷ್ಣನ ಸೇವೆ ಮಾತ್ರ, ಬೇರೆ ಯಾವುದಿಲ್ಲ, ಭೌತಿಕ ಯಾವುದಿಲ್ಲ, ಕೃಷ್ಣನಿಗೆ ಮಾತ್ರ ಸೇವೆ ಮಾಡೋದು. ಆಗ ಭಗವಂತ ನೋಡ್ತಾ ಇರ್ತಾನೆ, ಇಲ್ಲಿ ವಾಚಿಂಗ್. ಯಾರೇ ಪ್ರಭುಜಿ ಇರ್ಲಿ, ಮಾತಾಜಿ ಇರ್ಲಿ, ಸ್ಟೂಡೆಂಟ್ ಇರ್ಲಿ, ಪ್ರಾಯದವ ಇರಲಿ, ಯಂಗ್ ಪರ್ಸನ್ ಇರ್ಲಿ, ಯಾರೇ ಇರಲಿ, ಕೃಷ್ಣ ನೋಡ್ತಾ ಇರ್ತಾನೆ. ಇವ ತುಂಬಾ ನನ್ನ ಸೇವೆಗೆ ತುಂಬಾ ಜಟಪಡಿಸ್ತಾ ಇದ್ದಾನೆ. ನನ್ನ ಹೆಸರನ್ನು ಚಾಂಟ್ ಮಾಡಲಿಕ್ಕೆ ತುಂಬಾ ಈಗರಿದ್ದಾನೆ, ನನ್ನ ದರ್ಶನ ಪಡೆಯಲಿಕ್ಕೆ ಕಾತುರದಲ್ಲಿದ್ದಾನೆ. ಯಾವಾಗೆಲ್ಲ ನನ್ನ ದರ್ಶನ ನೋಡ್ತಾನೆ ಅಡ್ಡ ಬೀಳ್ತಾನೆ, ಯಾವಾಗ ದರ್ಶನ ಓಪನ್ ಆಗ್ತದೆ ಅಡ್ಡ ಬೀಳ್ತಾನೆ.
ನನ್ನನ್ನು ಮೀಟ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ನನ್ನ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ನನ್ನನ್ನು ರಿಮೆಂಬರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ನನ್ನನ್ನು ಹೊಗಳಲಿಕ್ಕೆ, ನನ್ನನ್ನು ಗ್ಲೋರಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ನನ್ನ ಬಗ್ಗೆ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಪ್ರಾಕ್ಟಿಕಲಿ ಅವ ನನ್ನ ಈ ಪಾದದಲ್ಲಿ ಡಸ್ಟ್ ಆಫ್ ಮೈ ಫೀಟ್ ಅಲ್ಲಿ ರೋಲ್ ಆಗ್ತಾ ಇದ್ದಾನೆ. ಆಗ ಭಗವಂತ ಎಂತ ಮಾರೆ. ಭಗವಂತನ ದೃಷ್ಟಿ ಪೂರ್ತಿ ಅವನಲ್ಲಿ ಹೋಗ್ತದೆ. ಇವನನ್ನು ಬಿಡುವುದಿಲ್ಲಪ್ಪ, ಇವನನ್ನು ಬಿಡುವುದಿಲ್ಲ. ಈ ರೀತಿ ವಿಚಾರ ಬರ್ತದೆ ಭಗವಂತನಿಗೆ. ಓ ಮೈ ಗಾಡ್, see this fellow, it seems to be he will not leave me. ಆ ರೀತಿ ಬರ್ತದಂತೆ ಭಗವಂತನಿಗೆ. ಆ ರೀತಿ ಬರ್ತದೆ. ಆಗ ಭಗವಂತ ಯೋಚನೆ ಮಾಡ್ತಾನೆ, ಎಸ್, ನಾನೀಗ ನನ್ನನ್ನು ಇವನಿಗೆ ಮುಡಿಪಾಗಿ ಇಡ್ತೇನೆ. ಭಗವಂತನಿಗೆ ಯೋಚನೆ ಬರ್ತದೆ. ಇದು ದಾರಿ ಕೃಷ್ಣನನ್ನು ಅಪ್ರೋಚ್ ಆಗ್ಲಿಕ್ಕೆ. ಈಗ ನಿಮ್ಮಲ್ಲಿ ಪ್ರಶ್ನೆ, ಈಗ ನಾವು ಈ ರೀತಿ ಅಪ್ರೋಚ್ ಆಗ್ತಾ ಇದ್ದೇವೆ ಕೃಷ್ಣನನ್ನು? ಸರಿ ಕೃಷ್ಣ ಇಲ್ಲ ಪ್ರಭುಜಿ, ಇಲ್ಲ. ಯಾರಾದ್ರೂ ಇದ್ದೀರಾ ಈ ರೀತಿ ಅಪ್ರೋಚ್ ಮಾಡುವವರು ಕೃಷ್ಣನನ್ನು? ಅವಾಗ ನೆನಪು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಕೆಲವು ಸಲ ಮರೆತು ಹೋಗ್ಬಿಡ್ತದೆ. ಓಕೆ. ಹಾಗೆ ಈ ರೀತಿ ಅಂದ್ರೆ ದಿಸ್ ಇಸ್ ದ ವೇ ಅಪ್ರೋಚಿಂಗ್ ಕೃಷ್ಣ. ಅಂದ್ರೆ ಸತತ ಕೀರ್ತಯಂತೋ ಮಾಂ. ಹಿಂದಿಯಲ್ಲಿ ಹೇಳೋದಾದ್ರೆ ಲಗೇ ರಹೋ, छोड़ना नहीं कभी, लगे रहो सतत ವಿದೌಟ್ ಗಿವಿಂಗ್ ಅಪ್. ಯಾವಾಗಲೂ ಭಗವಂತನ ಸ್ಮರಣೆ ಇರ್ತಾರೆ. ಅಂದ್ರೆ ಭಗವಂತನ ಹಿಂದೆ ಇದ್ದಾನೆ, ಚೇಸಿಂಗ್ ಆಫ್ಟರ್ ಲಾರ್ಡ್. ಮತ್ತೆ ಎಲ್ಲ ಪ್ರಯತ್ನ ಮಾಡ್ತಾನೆ, ತುಂಬಾ ದೃಢ ಸಂಕಲ್ಪದಿಂದ. ಎಂತ ಪ್ರಯತ್ನ ಮಾಡ್ತಾನೆ ಕೃಷ್ಣನಿಗೋಸ್ಕರ. ಅಂತವರಿಗೆ ಮಾತ್ರ ಕೃಷ್ಣ ಸಿಗುವಂತದ್ದು, ಅಂತವರಿಗೆ ಕೃಷ್ಣ ಸಿಗ್ತಾನೆ. ಆದ್ರೆ ನಮ್ಮ ಪರಿಸ್ಥಿತಿ ನಾವು ಕೂಡ ಅರ್ಥ ಮಾಡಬೇಕು. ನಮಗೆ ಇಂಥ ದೃಢ ಸಂಕಲ್ಪ ಇಲ್ಲ. ಏಕೆಂದ್ರೆ ಈ ಲೋಕ ಹಾಗೆ ಉಂಟು. ಅಂದ್ರೆ ಕಾನ್ಸ್ಟೆಂಟ್ಲಿ ಇದರ ಹಿಂದೆ ಹಿಂದೆ ಹೋಗ್ಲಿಕ್ಕೆ ನಮಗೆ ಆಗುವುದಿಲ್ಲ. ನಾವು ಬದ್ಧ ಜೀವಿಗಳು. ಹಾಗಾಗಿ ನಮ್ಗೆ ಗೊತ್ತಾಗಬೇಕು ಇದು ಹೇಗೆ ಭಕ್ತಿಯ ಬೀಜ ಬೆಳೆಸುವಂಥದ್ದು. ಒಮ್ಮೆಲೆ ಈ ಫ್ರೂಟ್ ಸಿಗುವುದಿಲ್ಲ. ಬೀಜ ಹಾಕಿದ ಕೂಡಲೇ ಬೀಜ ಹಾಕಿ ಮತ್ತೆ ನೀರಾಕಿ ಸಣ್ಣ ಮರ ಇದಾಗ್ತದೆ, ಗಿಡ ಆಗ್ತದೆ, ಬೆಳೀತದೆ, ದೊಡ್ಡ ಮರ ಆಗ್ತದೆ, ಮತ್ತೆ ಹೂ ಬಿಡ್ತದೆ, ಮತ್ತೆ ಫಲ ಕೊಡ್ತದೆ. ಹಾಗೆ ಅದು ನಮ್ಗೆ ಗೊತ್ತಾಗಬೇಕು. ಹೇಗೆ ಸೀಡ್ ಆಫ್ ಡಿವೋಷನ್ ಅವೇಕನ್ ಇನ್ ದಿ ಹಾರ್ಟ್ ಆಫ್ ಎ ಡಿವೋಟಿ. ಭಕ್ತನ ಹೃದಯದಲ್ಲಿ ಹೇಗೆ ಅದು ಫ್ರಕ್ಟಿಫೈ ಆಗುವಂಥದ್ದು. ಇದಕ್ಕೆ ಈ ಭಾವಾರ್ಥದಲ್ಲಿ ಕೊಟ್ಟದ್ದು 3: ಕನಿಷ್ಠ, ಮಧ್ಯಮ ಮತ್ತೆ ಉತ್ತಮ. ಹಾಗಾಗಿ ನಾನು ಕನಿಷ್ಠದ ಬಗ್ಗೆ ಸ್ವಲ್ಪ ಹೇಳ್ತೇನೆ, ಮಧ್ಯಮ ಬಗ್ಗೆ ಜಾಸ್ತಿ ಹೇಳ್ತೇನೆ, ಉತ್ತಮ ಸ್ವಲ್ಪ ಮಾಡಿ ಅಲ್ಲಿಗೆ ನಿಲ್ಲಿಸ್ತೇನೆ. ಓಕೆ, ನನಗೆ ಇನ್ನೊಂದು 20 ನಿಮಿಷ ಬೇಕು. ಓಕೆ, ಕನಿಷ್ಠ, ಮಧ್ಯಮ, ಉತ್ತಮ ರೂಪದ ಹೇಳಿದ್ದಾರೆ ಭಾವಾರ್ಥದಲ್ಲಿ. ಓಕೆ, ಈಗ ಕನಿಷ್ಠ ಡಿವೋಟಿ ಭಕ್ತಂದು ಅವನ ಶ್ರದ್ಧೆ ಕೂಡ ತುಂಬಾ ಕಡಿಮೆ, ಕೋಮಲ ಶ್ರದ್ಧೆ. ಭಗವಂತನ ಬಗ್ಗೆ ಜ್ಞಾನ ಕೂಡ ಜಾಸ್ತಿ ಇಲ್ಲ ಅವನಿಗೆ. ಆದ್ರೆ ಅವನಿಗೆ ನಂಬಿಕೆ ಉಂಟು, ಸ್ವಲ್ಪ ಉಂಟು ನಂಬಿಕೆ, ಸ್ವಲ್ಪ ನಂಬಿಕೆ ಉಂಟು. ಹಾಗೆ ನಂಬಿಕೆ ಇಲ್ಲದೆ ನಮ್ಮ ಕೃಷ್ಣ ಪ್ರಜ್ಞೆ ಬರಲಿಕ್ಕೆ ಆಗುದಿಲ್ಲ. ನಂಬಿಕೆ ಬೇಕೇ ಬೇಕು. ಹಾಗಾಗಿ ನಂಬಿಕೆ
ಇಲ್ಲದ್ರೆ ನಾವು ಅವರನ್ನು ಕೌಂಟ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಕನಿಷ್ಠ ಅಧಿಕಾರಿ ಅಂತ. ನಮಗೆ ಇದ್ದ ಕಾರಣ ನಾವು ಬಂದಿದ್ದಾನೆ, ಆಕ್ಟಿವಿಟೀಸ್ ಮಾಡ್ತಾ ಇದ್ದಾನೆ, ಹಾಗೆ ಅವನನ್ನು ನಾವು ಕನಿಷ್ಠ ಅಧಿಕಾರಿ. ಅಂದ್ರೆ ಭಗವಂತ ಸುಪ್ರೀಂ, ನಾನು ದಾಸ, ನಾನು ಸರ್ವೆಂಟ್, ಇದು ಗೊತ್ತು ಅವನಿಗೆ. ಆದರೆ ಬಿಗಿನಿಂಗ್ ಸ್ಟೇಜ್. ಈಗ ನೆಕ್ಸ್ಟ್ ಮಧ್ಯಮ. ಈಗ ಮಧ್ಯಮದ ಬಗ್ಗೆ ನಾವು ಸ್ವಲ್ಪ ಮಾತಾಡುವ. ಕನಿಷ್ಠ ಅಂದ್ರೆ ಬಿಗಿನರ್. ಮಧ್ಯಮ ಅಂದ್ರೆ ಅವನಿಗೆ ಶಾಸ್ತ್ರದ ಬಗ್ಗೆ ಜ್ಞಾನ ಉಂಟು, ಆದ್ರೆ ಮಧ್ಯಮನಿಗೆ ಯಾರೆಲ್ಲ ಫಾಲ್ಸ್ ಆರ್ಗ್ಯುಮೆಂಟ್ ಮಾಡ್ತಾರೆ ಅವರನ್ನು ಡಿಫೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವನಿಗೆ ದೃಢ ಶ್ರದ್ಧೆ ಉಂಟು. ಶ್ರದ್ಧಾ, ಸಾಧಸಂಗ, ಭಜನ ಕ್ರಿಯಾ, ಅನಂತ ನಿಷ್ಠ ಅಂದ್ರೆ ಫರ್ಮ್ ಫೇತ್. ಈ ಒಂದು ಖಾಲಿ ಶ್ರದ್ಧಾ ಫಸ್ಟ್ನ ಒಂದು ಕನಿಷ್ಠ ಅಧಿಕಾರಿ. ಮಧ್ಯಮಾಧಿಕಾರಿಗಳಲ್ಲ, ಅವನಿಷ್ಠ ಸ್ಟೇಜಲ್ಲಿದ್ದಾನೆ. ದೃಢ ಶ್ರದ್ಧಾ, ಫರ್ಮ್ ಫೇತ್, ಇದಕ್ಕೆ ಒಂದು ಸ್ಟ್ರಾಂಗ್ ಶ್ರದ್ಧಾ. ಅಂದ್ರೆ ಕೃಷ್ಣ ಅಲ್ಟಿಮೇಟ್ ಲಾರ್ಡ್, ಈ ಭಕ್ತಿ ಮಾತ್ರ ಒಂದು ಮಾರ್ಗ, ಈ ಭಕ್ತರು ಮಾತ್ರ ಶೆಲ್ಟರ್. ಮತ್ತೆ ಈ ಎಥಿಸ್ಟಿಕ್ ಜನರನ್ನು ದೂರ ಇಡಬೇಕು. ಮತ್ತೆ ಈ ಮುಗ್ಧರು, ಇನ್ನೋಸೆಂಟ್, ಮತ್ತೆ ಯಾರು ನಾನ್ ಬ್ಲೇಸಮ್ ಮಾಡ್ತಾರೆ ಅವರಿಗೆ ನಾವು ಸಂಘ ಕೊಡಬೇಕು. ಇಂಥದ್ದೆಲ್ಲ ಅವನಿಗೆ ವಿಚಾರ ಇರ್ತದೆ. ಮತ್ತೆ ಇನ್ನೊಂದು ಮಧ್ಯಮಾಧಿಕಾರಿಯದು ಸ್ಪೆಷಲ್ ಥಿಂಗ್ ಅಂತಂದ್ರೆ ಈಸ್ ಹ್ಯಾವಿಂಗ್ ಟೇಸ್ಟ್. ಹೇಗೆಂದ್ರೆ ಶ್ರದ್ಧಾ, ಸಾಧುಸಂಗ, ಭಜನಪ್ರಿಯ, ಅನಾಥನ ನಿಷ್ಠ, ರುಚಿ ಮತ್ತೆ ಬರುವಂಥದ್ದು. ಅವನಿಗೆ ಟೇಸ್ಟ್ ಉಂಟು. ಇದು ಮಧ್ಯಮಾಧಿಕಾರಿ, ಈಸ್ ಹ್ಯಾವಿಂಗ್ ಟೇಸ್ಟ್. ಭಕ್ತಿ ಸೇವೆಯಲ್ಲಿ ಅವನಿಗೆ ಟೇಸ್ಟ್ ಉಂಟು. ಡಿವೋಷನಲ್ ಪ್ರಾಕ್ಟೀಸ್ ಅದರಲ್ಲಿ ಅವನಿಗೆ ಟೇಸ್ಟ್ ಉಂಟು. ಆ ನಂಬಿಕೆಯಿಂದ ಟೇಸ್ಟ್ ಬರುವಂಥದ್ದು. ನಂಬಿಕೆ ಜಾಸ್ತಿ ಆದ ಕೂಡಲೇ ಈ ರುಚಿ ಕೂಡ ಜಾಸ್ತಿ ಆಗ್ತದೆ. ನಂಬಿಕೆ ಜಾಸ್ತಿ ಆದ ಕೂಡಲೇ ರುಚಿ ಕೂಡ ಜಾಸ್ತಿ ಆಗ್ತದೆ. ಅದು ಕನಿಷ್ಠ ಸ್ಟೇಜ್ ಅಂದ್ರೆ ಮೋರ್ ಆರ್ ಲೆಸ್ ಮೆಕ್ಯಾನಿಕಲ್. ಮೆಕ್ಯಾನಿಕಲ್ ಅಂದ್ರೆ ಅಂತ, ಗುರು ಹೇಳಿದಾನೆ ಮಾಡ್ತಾ ಇದ್ದಾನೆ, ಜಪ ಮಾಡ್ತಾ ಇದ್ದಾನೆ. ಅವನಿಗೆ ಒಂದು ರುಚಿ ಬರಲಿಲ್ಲ. ಆದ್ರೆ ಮಧ್ಯಮಾಧಿಕಾರಿಗೆ ತುಂಬಾ ನಂಬಿಕೆ ಉಂಟು, ಜಾಸ್ತಿ ಜ್ಞಾನ ಕೂಡ ಉಂಟು. ಅಂದ್ರೆ ಸಂಬಂಧ ಜ್ಞಾನ. ಸಂಬಂಧ ಜ್ಞಾನ ಅಂದ್ರೆ ಈಶ್ವರ, ಪ್ರಕೃತಿ, ಜೀವ. ಸಂಬಂಧ ಅಂದ್ರೆ ನಾನು ಯಾರು, ಹೂ ಆಮ್ ಐ, ಜೀವ. ಪ್ರಕೃತಿಗೆ ಮತ್ತೆ ನಮಗೆ ಎಂತ ಸಂಬಂಧ, ಪ್ರಕೃತಿ ಮತ್ತೆ ನನಗೆ ಎಂತ ಸಂಬಂಧ, ನನಗೆ ಮತ್ತೆ ಪರಮಾತ್ಮನಿಗೆ ಎಂತ ಸಂಬಂಧ, ಇದು ತಿಳಿಯುವಂಥದ್ದು ಸ್ಟಾರ್ಟಿಂಗ್ ಇದೆ. ಯಾವುದು ಸಂಬಂಧ, ಈಶ್ವರ, ಪ್ರಕೃತಿ, ಜೀವ. ಈಗ ನಿಮ್ಗೆ ಇದಕ್ಕೊಂದು ನಾನು ಎಕ್ಸಾಂಪಲ್ ಕೊಡ್ತೇನೆ. ಓಕೆ, ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗುವಾಗ ನಾನು ಭಾವಿಸ್ತೇನೆ. ಈಗ ಒಬ್ಬ ಕೈಯನ್ನು ಈ ಕಿಟಕಿ, ವಿಂಡೋ ಅದರ ಹೊರಗೆ ಹಾಕ್ತಾನೆ. ಮತ್ತೆ ಅವನಿಗೆ ಆಗ್ತದೆ ಈ ಕೈಯಿಂದ ತುಂಬಾ ಎಲ್ಲ ಕೆಲಸ ಆಗ್ತದೆ, ಮಾಡ್ಬೋದು. ಅಂದ್ರೆ ಕೌಂಟ್ ಮಾಡ್ಲಿಕ್ಕೆ ಆಗ್ತದೆ, ಯಾವುದಾದ್ರೂ ಬೀಳುವುದಿದ್ರೆ ಹಿಡಿಲಿಕ್ಕೆ ಆಗ್ತದೆ ಕೈಯಿಂದ, ಯಾವುದಾದ್ರು ಎತ್ತಲಿಕ್ಕೆ ಆಗ್ತದೆ.
ತುಂಬಾ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಗ್ತದೆ ಕೈಯಿಂದ. ಆದ್ರೆ ಅವ ಎಂತ ಎಣಿಸುದಂದ್ರೆ ಇದು ಏನು ಪ್ರಯೋಜನ ಇಲ್ಲ ಅಂದ್ರೆ ಸಾರಿ ಎಂತ ಮಾಡ್ತಾನೆ ಅವ ಕಟ್ ಮಾಡ್ತಾನೆ ಕೈಯನ್ನು ಕಟ್ ಮಾಡ್ತಾನೆ. ಈಗ ಒಮ್ಮೆ ಕಟ್ ಮಾಡಿದ ಮೇಲೆ ಮತ್ತೆ ಅದನ್ನು ಜಾಯಿನ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಸ್ ಕಟ್ ಮಾಡಿದ ಮೇಲೆ ಜಾಯಿನ್ ಮಾಡ್ಲಿಕ್ಕೆ ಆಗ್ತದ ಕೈಯನ್ನು? ಹರೇ ಕೃಷ್ಣ. ಇಲ್ಲ ಆಗಲ್ಲ. ತಕ್ಷಣ ಮಾಡಿದ್ರೆ ಆಗುತ್ತೆ. ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋದ್ರೆ ಆಗುತ್ತೆ ಪ್ರವೀಣ್, ಪ್ಲಾಸ್ಟಿಕ್ ಸರ್ಜರಿ. ಓಕೆ ಹಾ, ಹಾಗಾಗಿ ಕಟ್ ಮಾಡಿದ ಈಗ ಅವನಿಗೆ ಜೋಡಿಸ್ಲಿಕ್ಕೆ ಆಗುದಿಲ್ಲ ಅದು. ಈಗ ನಾನು ಹೇಳಿದಾಗೆ ಕೈಯಿಂದ ಹಿಡಿಯುವಂಥದ್ದು, ಲಿಫ್ಟ್ ಮಾಡುವಂಥದ್ದು, ಮತ್ತೆ ಕೌಂಟ್ ಮಾಡುವಂಥದ್ದು, ಮತ್ತೆ ಕೈಯಿಂದ ಯಾವುದಾದ್ರೂ ಬೀಳುವಂಥದ್ದು, ಹಿಡಿಯುವಂಥದ್ದು ಈಗ ಕಟ್ ಮಾಡಿದ ಈಗ ಮಾಡ್ಲಿಕ್ಕೆ ಆಗ್ತದ ಕೈಯಿಂದ? ಈ 3 ಆಕ್ಟಿವಿಟೀಸ್ ನಾನು ಹೇಳಿದ್ದೇನೆ. ಇಲ್ಲ ಆಗಲ್ಲ. ಕೈ ಕಟ್ ಆಗಿದೆ, ಮಾಡ್ಲಿಕ್ಕೆ ಆಗ್ತದಾ? ಆಗಲ್ಲ. ಇಲ್ಲ. ಎಸ್, ಹಾಗಾಗಿ ಈ ಕಟ್ ಆಗಿದೆ ಈಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಕೈ ಬಗ್ಗೆ ಹೇಳುವಾಗ ನಮಗೆ ಯಾವಾಗಲೂ 3 ವಿಷಯ ನೆನಪಿರ್ಬೇಕು. ಯಾವುದೆಲ್ಲ 3 ವಿಷಯ? ದ ಸೋರ್ಸ್, ದ ಕನೆಕ್ಷನ್ ಮತ್ತೆ ಪರ್ಪಸ್. 3 ವಿಷಯ. ಈಗ ಸೋರ್ಸ್ ಅಂತಂದ್ರೆ ಇದು ಕೈ ಈ ದೇಹದಿಂದ ಬರುವಂಥದ್ದು. ದೇಹದಲ್ಲಿ ಇದ್ರೆ ಮಾತ್ರ ಇದಕ್ಕೆ ಪ್ರಯೋಜನ ಉಂಟು. ದೇಹದಿಂದ ಹೊರಗೆ ಬಂದ್ರೆ ಪ್ರಯೋಜನವಿಲ್ಲ, ಕಟ್ ಮಾಡಿದ್ರೆ ಪ್ರಯೋಜನವಿಲ್ಲ. ಹಾಗೆ ಇಲ್ಲಿಂದ ಬಾಡಿಯಿಂದ ಬರುವಂಥದ್ದು. ಮತ್ತೆ ಇಟ್ ಈಸ್ ಕನೆಕ್ಟೆಡ್ ಟು ದ ಬಾಡಿ, ಕನೆಕ್ಟ್ ಆಗಿದೆ, ದೇಹಕ್ಕೆ ಕನೆಕ್ಟ್ ಆಗಿದೆ ಆ ಕೈ. ಮತ್ತೆ ಪರ್ಪಸ್ ಎಂತ? ದ ಪರ್ಪಸ್ ಆಫ್ ಹ್ಯಾಂಡ್ ಇಸ್ ಟು ಸರ್ವ್ ದಿ ಬಾಡಿ. ಹೇಗೆಂದ್ರೆ ಈಗ ಒಂದು ಲಡ್ಡು ತೋರಿಸ್ತೇನೆ ನಿಮಗೆ. ಓಕೆ, ಈಗ ಲಡ್ಡು ಉಂಟು. ಈಗ ಸೋರ್ಸ್ ಕೈಯಿಂದ ನಾನು ತಿಂದೆ ಲಡ್ಡು. ಈಗ ಹೊಟ್ಟೆಗೆ ಹೋಗ್ತದೆ, ಮತ್ತೆ ಕೈಗೆ ಸ್ಟ್ರೆಂತ್ ಬರ್ತದೆ. ಸರಿ ಅಲ್ವಾ? ಸರಿ ಅಲ್ವಾ? ಹೌದು ಸರಿ. ಹಾ ಹೌದು. ಹಾಗಾಗಿ ಬೇಕು, ಕೈ ಬೇಕು, ತಿನ್ಲಿಕ್ಕೆ ಬೇಕು. ಓಕೆ, ಒಂದು ನಿಮಿಷ. ಎಸ್, ಹಾಗೆ ಈಗ ಲಡ್ಡುವನ್ನು ನಾನು ತಿಂದೆ, ನನಗೀಗ ಸ್ಟ್ರೆಂತ್ ಬಂತು, ಕೈಗೆಲ್ಲ ಸ್ಟ್ರೆಂತ್ ಬಂತು. ಹಾಗಾಗಿ ಪರ್ಪಸ್ ಆಫ್ ಹ್ಯಾಂಡ್ ಟು ಸರ್ವ್ ದಿ ಬಾಡಿ. ಪರ್ಪಸ್ ಆಫ್ ಹ್ಯಾಂಡ್ ಟು ಸರ್ವ್. ಈಗ ಲಡ್ಡುವನ್ನು ಹಾಕಿದೆ, ತಿಂದೆ, ಹೊಟ್ಟೆಗೆ ಹೋಯ್ತು, ನನಗೆ ಸ್ಟ್ರೆಂತ್ ಬಂತು. ಹಾಗೆ ಈ ಕೈ ಅವ ಹೊರಗೆ ಹಾಕಿದ ಕಿಟಕಿಯ ಹೊರಗೆ, ವಿಂಡೋ, ಅದೇ ರೀತಿ ಭೌತಿಕ ಪ್ರಕೃತಿ, ಮೆಟೀರಿಯಲ್ ನೇಚರ್, ಅದು ತುಂಬಾ ಎಂದೇಳುವಂಥದ್ದು ಅದ್ಭುತ ವಿಷಯಗಳನ್ನು ಮಾಡ್ತದೆ. ಮೆಟೀರಿಯಲ್ ನೇಚರ್ ಎಕ್ಸಾಂಪಲ್, ಸೂರ್ಯದ್ದು ಉದಯ ಆಗ್ತದೆ ಬೆಳಿಗ್ಗೆ 6:40 ಆಗ್ತದೆ, ಇಲ್ಲಿ ಸಂಜೆ ಸೂರ್ಯಾಸ್ತ ಆಗ್ತದೆ. ಚಂದ್ರನ ಉದಯ ಆಗ್ತದೆ ಸಂಜೆ ಆಗುವಾಗ, ಬೆಳಿಗ್ಗೆ ಸಂಜೆ ಚಂದ್ರನ ಅಸ್ತ ಆಗ್ತದೆ. ಈಗ ಈ ಸೀಸನ್ ಅಲ್ಲಿ ಎಂತ ಹೇಳುವಂಥದ್ದು, ಈ ಮ್ಯಾಂಗೋ ಸೀಸನ್, ಫ್ಲವರ್ಸ್ ಎಲ್ಲ ಆಗ್ತದೆ. ಈಗ ಎಲ್ಲ ಕಡೆಯಲ್ಲಿ ಫ್ಲವರ್ಸ್ ಆಗಿದೆ. ಮ್ಯಾಂಗೋ ಬರಲಿಲ್ಲ, ಫ್ಲವರ್ಸ್.
ಮ್ಯಾಂಗೋ ಫ್ಲವರ್ಸ್ ಮತ್ತೆ ಬೇರೆ ಫ್ಲವರ್ಸ್ ಎಲ್ಲ ಬ್ಲೂಮ್ ಆಗ್ತದೆ, ಭಗವಂತನಿಗೆ ನಾವು ಅರ್ಪಣೆ ಮಾಡುವಂಥದ್ದು. ಮತ್ತೆ ಸೀಸನ್ ಚೇಂಜ್ ಆಗ್ತದೆ, ಇನ್ನು ತುಂಬಾ ಶೆಕೆಗಾಲ ಬರ್ತದೆ ಏಪ್ರಿಲ್ ಅಲ್ಲಿ. ಮತ್ತೆ ಈ ಮರಗಳು ಫ್ರೂಟ್ಸ್ ಕೊಡ್ತದೆ, ಕೊಡ್ಲಿಕ್ಕೆ ಆಗ್ತದೆ. ಇನ್ನೊಂದು ಈ ಮಂತ್ ಎಂಡಿಗೆ ಫ್ರೂಟ್ಸ್ ಕೊಡ್ತದೆ, ಮ್ಯಾಂಗೋ ಕೊಡ್ತದೆ. ಮತ್ತೆ ಈ ಸಮುದ್ರದಲ್ಲಿ ಯಾವುದು ಪರ್ಲ್ಸ್ ಎಲ್ಲ ಉಂಟು, ಡೈಮಂಡ್ ಉಂಟು. ಹಾಗೆ ಇದೆಲ್ಲ ಪ್ರಕೃತಿ. ಈಗ ಹೇಗಂದ್ರೆ ಭಗವದ್ ಕೃಷ್ಣ ಹೇಳುವಂಥದ್ದು ಓಜಸ ಅಂದ್ರೆ, ಈಗ ನಾವೊಂದು ಪೇಪರ್ ಅಲ್ಲಿ ಈ ಕಬ್ಬಿಣ ಹಾಕ್ತೇವೆ, ಕಬ್ಬಿಣ ಹಾಕಿ ಕೆಳಗಡೆ ಮ್ಯಾಗ್ನೆಟ್ ಇಡ್ತೇವೆ. ಈಗ ಮ್ಯಾಗ್ನೆಟ್ ಇಟ್ಟದ್ದು ಕಾಣುವುದಿಲ್ಲ. ಈಗ ಜನರು ಎಂತ ಯೋಚನೆ ಮಾಡ್ತಾರೆ, ಯೂಶುವಲಿ ನಮ್ಗೆ ಎಂತ ಯೋಚನೆ ಬರ್ತದೆ, ಈಗ ನೋಡಿ ಪೇಪರ್ ಅಲ್ಲಿ ಈ ಕಬ್ಬಿಣಲ್ಲಿ ಆಚೆ ಮೂವ್ ಆಗ್ತಾ ಉಂಟು, ಅಡಿಯಲ್ಲಿ ಮ್ಯಾಗ್ನೆಟ್ ಉಂಟು, ಅದು ಮ್ಯಾಗ್ನೆಟ್ ಜನರಿಗೆ ಕಾಣುವುದಿಲ್ಲ. ಇದು ಎಂತ, ಒಂದು ನಿಮಿಷ, ನಾವು ಯಾವ ರೀತಿ ಅದನ್ನು ಎಣಿಸಬಹುದು? ಮ್ಯಾಜಿಕ್ ಅಂತ ಎನ್ನುತ್ತೇವೆ. ಮ್ಯಾಜಿಕ್ ಅಂತ ಹೇಳ್ಬೋದು. ಭೂತ ಬಂದಿದೆ ಅಂತ ಎಣಿಸ್ತೇವ? ಭೂತ ಈಗ ಗೊತ್ತಿದೆ ಅಲ್ವಾ ನಮಗೆ. ಹಾಗೆ ನೋಡಿ, ಭೂತ ನಮಗೆ ಇದು ಎಂತದಾಗಿದೆ ಅಂತ ನಮಗೆ ಎಣಿಸ್ತೇವೆ. ಹಾಗಾಗಿ ಈ ಲೋಕದಲ್ಲಿ ತುಂಬಾ ಆಗ್ತಾ ಉಂಟು. ಹಾಗಾಗಿ ಸೋರ್ಸ್ ಎಂತ ಫಸ್ಟ್ ನಾವು ಕೇಳ್ಬೇಕು, ಸೋರ್ಸ್ ಎಂತ? ಈ ಲೋಕ ಎಲ್ಲಿಂದ ಬಂತು? ಈ ಎಲ್ಲ ಜೀವಿಗಳು ಎಲ್ಲಿಂದ ಬಂತು? ಇದು ನಾವು ತಿಳಿಬೇಕು. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ಈ ಮಡಿಕೆ ಮಾಡುವವ, ಈ ಮಡಿಕೆ ಮಾಡುವ ಒಂದು ವೀಲ್ ಇರ್ತದೆ. ವೀಲ್, ಆ ವೀಲಲ್ಲಿ ಬೇರೆ ಬೇರೆ ಮಡಿಕೆಗಳಾಗ್ತದೆ. ಅದು ಕೆಲವೊಮ್ಮೆ ಪ್ಲೇಟ್ ಕೂಡ ಆಗ್ತದೆ, ಈ ರೀತಿ ಆಗ್ತದೆ. ಕೆಲವೊಮ್ಮೆ ಗ್ಲಾಸ್ ಆಗ್ತದೆ, ಬೇರೆ ಬೇರೆ ಆಗ್ತದೆ, ಬೇರೆ ಬೇರೆ ಸೈಜ್. ಅದೇ ರೀತಿ 8.4 ಮಿಲಿಯನ್ ಸ್ಪೀಸೀಸ್ ಆಫ್ ಲೈಫ್, 84 ಲಕ್ಷ ಜೀವರಾಶಿಗಳು. ಅದು ಬೇರೆ ಬೇರೆ ಶೇಪ್, ಒಂದು ದೊಡ್ಡ ಮಡಿಕೆ, ಒಂದು ಸಣ್ಣ ಮಡಿಕೆ, ಒಂದು ಗ್ಲಾಸ್, ಒಂದು ಪ್ಲೇಟ್, ಈ ರೀತಿ. ಕೆಲವರು ಉದ್ದ ಇದ್ದಾರೆ, ಕೆಲವರು ದಪ್ಪ ಇದ್ದಾರೆ, ಕೆಲವರು ತುಂಬಾ ಸಣ್ಣದಿದ್ದಾರೆ, ಕೆಲವರು ತುಂಬಾ ಸಪುರ ಇದ್ದಾರೆ, ಕೆಲವರು ಇದರಲ್ಲಿ ಮನುಷ್ಯರು, ಕೆಲವು ಪ್ರಾಣಿಗಳು, ಕೆಲವು ಪಕ್ಷಿಗಳು, ಕೆಲವು ನೀರಿನಲ್ಲಿರುವ ಜಲಚರಗಳು, ಈ ರೀತಿ. ಹಾಗೆ ಇದೆಲ್ಲ ಬೇರೆ ಬೇರೆ ರೀತಿಯ ಮಡಿಕೆ, ಪಾಟ್ಸ್. ಇದೆಲ್ಲ ಭೌತಿಕ ಪ್ರಕೃತಿಯಿಂದ ಬರುವಂತದ್ದು, ಮೆಟೀರಿಯಲ್ ನೇಚರ್. ಆ ವೀಲ್ಗೆ ಮೆಟೀರಿಯಲ್ ನೇಚರ್ ಇರುವಂತದ್ದು, ವೀಲ್. ಹಾಗ ಆ ವೀಲಿಂದೆಲ್ಲ ಬರುವಂಥದ್ದು. ಈಗ ಯಾರು ಮಡಿಕೆ ಮಾಡುವ ಹೋಟೆಲ್, ಅವ ಊಟಕ್ಕೆ ಹೋಗಿದ್ದಾನೆ, ನೀವು ಬಂದು ನೋಡ್ತೀರಿ, ಇದೆಲ್ಲ ಬರುವಂತದ್ದು ಚಕ್ರದಿಂದ, ಈ ರೀತಿ ನಮ್ಗೆ ಆಗ್ಬೋದು. ಈಗ ಕೆಲವರು ಎಣಿಸ್ಬೋದಾ, ಇದಕ್ಕೆಲ್ಲದಕ್ಕೂ ಕಾರಣ ವೀಲ್ ಅಂತ. ಆದ್ರೆ ಎಸ್, ವೀಲ್ ಸೋರ್ಸ್. ಆದ್ರೆ ಅಲ್ಲಿ ಒಬ್ಬ ಮಡಿಕೆ ಮಾಡುವ ವಾಟರ್ ಇದ್ದಾನೆ, ಹೂ ಇಸ್ ಮೇಕಿಂಗ್. ಅವ ಕೂಡ ಫೈನಲ್ ಅಲ್ಲ. ಹಾಗೆ ಅಲ್ಟಿಮೇಟ್ ಅಂತಂದ್ರೆ ಮಡಿಕೆ ಮಾಡುವವನ ಒಳಗಿರುವಂತ ಆತ್ಮ ಫೈನಲ್. ಅಂದ್ರೆ ಆ ಮಡಿಕೆ ಮಾಡುವವ ಈಸ್ ಅ ವಿರಾಟ್ ಪುರುಷ. ಅಂದ್ರೆ ಭಗವದ್ಗೀತೆ ನಾವು ನೋಡಿದ್ದೇವೆ, ಕೃಷ್ಣ ಹೇಳುವಂಥದ್ದು, ಸನ್ ಈಸ್ ದಿ ಹಾಟ್ ಐ, ಮೂನ್ ಈಸ್ ದಿ ಕೂಲ್ ಐ. ಎರಡು ಕಣ್ಣುಗಳಂತೆ, ಆದ್ರೆ ದಿಸ್ ಇಸ್ ಟೆಂಪರರಿ.
ಅದರಿಂದ ಎಲ್ಲ ದವಸಗಳಾಗುವಂಥದ್ದು, ಎಲ್ಲ ಧಾನ್ಯಗಳಾಗುವಂಥದ್ದು, ಎಲ್ಲ ಈ ಫ್ರೂಟ್ಸ್ಗಳಾಗುವಂಥದ್ದು ಎಲ್ಲವೂ ಮಯಾ ದಕ್ಷಿಣ ಪ್ರಕೃತಿ ಸೂಯತೆ ಸಚರಾಚರ ಏತು ನಾನು ನಿಮಗೆ ಜಗತ್ತಿಗೆ ಬರ್ತದೆ. ಹಾಗಾಗಿ ಮೆಟೀರಿಯಲ್ ನೇಚರ್ ಇಸ್ ಅ ಫೀಮೇಲ್ and Virat Purusha is the male. Virat Purusha is the temporary. Real form is Shama Sundara. ಈಗ ಪಾಟರ್ ಅಲ್ಲಿ ರಿಯಲ್ ಫಾರ್ಮ್ ಅಂದ್ರೆ ಪಾಟರ್ ವಿರಾಟ್ ಪುರುಷ ಎನಿಸಬಹುದು, ಒಳಗಿರುವ ಆತ್ಮ ದಟ್ ಇಸ್ ಶ್ಯಾಮ ಸುಂದರ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ, ಇನ್ನೊಂದು 5 ನಿಮಿಷದಲ್ಲಿ ಫಿನಿಶ್ ಮಾಡ್ತೇನೆ. ಶ್ಯಾಮ ಸುಂದರ ಯಾಕೆ ನಮಗೆ ಕಾಣಿಸುವುದಿಲ್ಲ? ಎಸ್, ಯಾರಾದ್ರು ಹೇಳ್ಬೋದಾ? ಇಲ್ಲಿ ವಿರಾಟ್ ಪುರುಷ ಮೆಟೀರಿಯಲ್ಗಳಲ್ಲಿದ್ದಾನೆ, ಶ್ಯಾಮ ಸುಂದರ ಯಾಕೆ ನಮಗೆ ಕಾಣಿಸುವುದಿಲ್ಲ? ಅವನು ದೇಹದೊಳಗಿದ್ದಾನೆ. ದೇಹದೊಳಗಿದ್ದಾನೆ, ಅದು ನಮ್ಗೆ ಯಾಕೆ ಕಾಣಿಸುವುದಿಲ್ಲ? ಅವನನ್ನು ನೋಡುವ ಕ್ವಾಲಿಟಿ ನಮಗೆಲ್ಲ ಪರಮಾತ್ಮ ಹೃದಯದಲ್ಲಿ ಆಧ್ಯಾತ್ಮಿಕ ಕಣ್ಣಿಲ್ಲ. ಪರಮಾತ್ಮನಾಗಿ ಹೃದಯದಲ್ಲಿದ್ದಾನೆ. ಕಣ್ಣಿರುವುದು ಹಾಗೆ ಕಾಣ್ತಾ ಇಲ್ಲ. ಪೇಪರ್ ತೆಗ್ದಿಲ್ಲ. ಧನ್ಯವಾದ. ಓಕೆ ಎಸ್, ಓಕೆ. ಇನ್ನು 5 ನಿಮಿಷ ಉಂಟು, 5 ನಿಮಿಷದಲ್ಲಿ ಫಿನಿಶ್ ಮಾಡ್ತೇನೆ. ಈಗ ಎಂತಂದ್ರೆ, ಯಾಕೆಂದ್ರೆ ವಿ ಆರ್ ಆಲ್ ನಾಟಿ ಚಿಲ್ಡ್ರನ್ಸ್, ಕೇಳಲ್ಲ ಮಕ್ಕಳು, ಅದಕ್ಕೆ ಕಾಣೋದಿಲ್ಲ ಶ್ಯಾಮ ಸುಂದರ. ಅಂದ್ರೆ ನಾಟಿ ಚಿಲ್ಡ್ರನ್ಸ್, ದೇ ಡೋಂಟ್ ವಾಂಟ್ ಟು ಸಿ ಹಿಮ್. ಶ್ಯಾಮ ಸುಂದರ ನೋಡ್ಲಿಕ್ಕೆ ನಮ್ಗೆ ಇಚ್ಛೆ ಇಲ್ಲ. ಹೀಗೇಕಂದ್ರೆ ನಾನು ಸಣ್ಣ ಉದಾಹರಣೆ ಹೇಳ್ತೇನೆ. ಈಗ ಒಂದು ಮಗುವಿಗೆ ಆಡ್ಲಿಕ್ಕೆ ಇಚ್ಛೆ ಇತ್ತು. ನಿಮ್ಮೆಲ್ಲ ಹೆಚ್ಚಿನವರು ತಾಯಿಯಂದಿರು, ನಿಮ್ಗೆ ಗೊತ್ತಿರ್ಬೋದು. ಆದರೆ ಆಡ್ಲಿಕ್ಕೆ ಇಚ್ಛೆ ಇತ್ತು. ಹಾಗೆ ತಾಯಿ ಹೇಳ್ತಾರೆ, ಈಗ ಮಕ್ಕಳಿಗೆಲ್ಲ ರಜೆ ಇದೆ, ಹೋಗಿ ಆಡಿಬಾರ್ದು, ಏನು ಪ್ರಾಬ್ಲಮ್, ಆಡಿಬಾರ್ದು. ಆದರೆ ಮಗುವಿದೊಂದು ಕಂಡೀಷನ್, ನಾನು ಆಡ್ಲಿಕ್ಕೆ ಹೋಗ್ತೇನೆ, ನೀನು ನೋಡ್ಬಾರ್ದು, ಈ ರೀತಿ ಹೇಳ್ತದೆ ಮಗು. ನಾನು ಆಡ್ಲಿಕ್ಕೆ ಹೋಗ್ತೇನೆ, ನೀನು ನೋಡ್ಬಾರ್ದು, ನಾನು ಆಡುವುದನ್ನು ನೋಡ್ಬಾರ್ದು, ಹಾಗೆ ನೀನು 1 ಗಂಟೆ ನೀನು ನನ್ನ ವಿಷಯಕ್ಕೆ ಬರಬಾರ್ದು. ತಾಯಿಗೆ ಹೇಳುವಂಥದ್ದು ಮಗು, ನನ್ನನ್ನು ನೀನು ಡಿಸ್ಟರ್ಬೇ ಮಾಡಬಾರ್ದು. ಮುಂಚೆ ನನಗೆ ಕೂಡ ಆಗ್ತಿತ್ತು, ಈ ಸಣ್ಣದಿರುವಾಗ ರಜೆಯಲ್ಲೆಲ್ಲ ಗಡಿ ಆ್ಯಪಲ್ ಮೇ ರಜೆಯಲ್ಲಿ ಗಡಿ ಕರೆಯುವಂಥ ತಾಯಿ, ಗಡಿ ಹಾಗೆ ಡಿಸ್ಟರ್ಬ್ ಮಾಡ್ತಾರೆ, ತಾಯಿ ಅಂತ ಡಿಸ್ಟರ್ಬ್ ಮಾಡ್ತಾರೆ. ಹಾಗೆ ನೀನು ಡಿಸ್ಟರ್ಬ್ ಮಾಡಬಾರ್ದು, ಈ ರೀತಿ ಮಗು ಹೇಳ್ತದೆ. ಹಾಗೆ ಮಗು ಆಡ್ಲಿಕ್ಕೆ ಹೋಗ್ತದೆ. ಈಗ ಮಗು ಎಂತ, ತಾಯಿ ನೋಡ್ತಾ ಇದ್ದಾರೆ ಮಗು ಎಂತೆಲ್ಲ ಮಾಡ್ತಾ ಉಂಟು. ಇಲ್ಲಿ ಫ್ಲ್ಯಾಟಲ್ಲಿ ಮಗು ಕೆಳಗೆ ಉಂಟು, ತಾಯಿ ಒಂದು ಫ್ಲ್ಯಾಟಲ್ಲಿ ಇದ್ದಾರೆ, ನೋಡ್ತಾ ಇದ್ದಾರೆ ಎಂತೆಲ್ಲ ಮಾಡ್ತಾ ಉಂಟು. ಹೇಗೆ ಮಗು ಬೇರೆ ಮಕ್ಕಳೊಟ್ಟಿಗೆ ಡೀಲ್ ಮಾಡ್ತಾ ಇದ್ದಾನೆ, ಸರಿಯಾಗಿ ವರ್ತನೆ ಮಾಡ್ತಾ ಇದ್ದಾನೆ. ಹಾಗೆ ಮಗುವಿನ ಗುಣವನ್ನು ನೋಡ್ತಾ ಇದ್ದಾಳೆ ತಾಯಿ. ಈಗ ಕೆಳಗಿಂದ ಒಂದು ಮಗು ಇನ್ನೊಂದು ಮಗು ಹೇಳುವಂಥದ್ದು, ಮೇಲೆಯಿಂದ ನಿನ್ನ ತಾಯಿ ನೋಡ್ತಾ ಇದ್ದಾರೆ. ಆಗ ಈ ಮಗು ಮೇಲೆ ನೋಡ್ತದೆ, ನೀನು ಒಳಗೆ ಹೋಗು, ಯಾಕೆ ನೀನು ನೋಡ್ತಾ ಇದ್ದೆ, ನಿಮ್ಗೆ ಹೇಳಿದಲ್ಲ. ಹಾಗೆ ನಾವು ಕೂಡ ಈಗ ಶ್ಯಾಮ ಸುಂದರಿಗೆ ಆ ರೀತಿ ಹೇಳ್ತಾ ಇದ್ದಾರೆ. ನಾನಿಲ್ಲಿ ಎಂಜಾಯ್ ಮಾಡಲಿಕ್ಕೆ ಬಂದಿದ್ದೇನೆ. ಆಗ ಓಕೆ, ಶ್ಯಾಮ ಸುಂದರ ಹೇಳುವುದು ಓಕೆ ಓಕೆ ಓಕೆ, ನಿಮಗೆ ಈ ಭೌತಿಕ ಶರೀರ ಸಿಕ್ಕಿದೆ ಎಂಜಾಯ್ ಮಾಡಲಿಕ್ಕೆ, ನಾನು ಕೂಡ ಈ ಭೌತಿಕ ಶರೀರ ಅಂದ್ರೆ ವಿರಾಟ್ ಪುರುಷ, ನಾನು ಕೂಡ ಬರ್ತೇನೆ ಇಲ್ಲಿ. ಹಾಗಾಗಿ ಭಗವಂತ ಈ ಮೆಟೀರಿಯಲ್ ವಿರಾಟ್ ಪುರುಷ ಮಾತು ತೋರಿಸುವಂಥದ್ದು. ಅದು ಟೆಂಪರರಿ ಫಾರ್ಮ್,
ಅದು ಪರ್ಮನೆಂಟ್ ಅಲ್ಲ. ಎಸ್, ಹಾಗೆ ಫಸ್ಟಿಗೆ ಸೋರ್ಸ್ ಆಫ್ ಎವ್ರಿಥಿಂಗ್ ಅಂದ್ರೆ ಭಗವದ್ಗೀತೆ ಇರುವಂತದ್ದು 10.8 ಅಹಂ ಸರ್ವಸ್ಯ ಪ್ರಭೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವ ಭಜಂತೆ ಮಾಂ ಭೂತಭಾವ ಸಮನ್ವಿತ. ನಾನು ಎಲ್ಲದಕ್ಕೂ ಸೋರ್ಸ್. ನೆಕ್ಸ್ಟ್ ಕನೆಕ್ಷನ್, ನಾವು ಎಲ್ಲವನ್ನು ಕೃಷ್ಣನಿಗೆ ಕನೆಕ್ಟ್ ಮಾಡಿ ನೋಡ್ಬೇಕು. ಈಗ ನಾವು ಡಿಸ್ಕನೆಕ್ಟ್ ಆಗಿದ್ದೇವೆ. ಇದಕ್ಕೆ ಒಳ್ಳೆ ಉದಾಹರಣೆ ಅಂತಂದ್ರೆ, ನಾವೊಂದು ಒಂದು ಮರದ ಒಂದು ಬ್ರಾಂಚ್ ಅನ್ನು ಕಟ್ ಮಾಡ್ತೇವೆ. ಕಟ್ ಮಾಡಿ ನೀವು ತರ್ತೀವಿ. ಈಗ ಅದು ಎಷ್ಟು ಸಮಯ ಅದು ಗ್ರೀನ್ ಆಗಿರ್ತದೆ? ಎಷ್ಟು ಸಮಯ ಇರ್ತದೆ ಗ್ರೀನ್ ಆಗಿ? ಒಂದೆರಡು ದಿವಸ, ಸ್ವಲ್ಪ ದಿವಸ, ಒಂದು 3-4 ದಿವಸ ಇರ್ತದೆ, ಮತ್ತೆ ಹೋಗ್ತದೆ ಅದು. ಅದೇ ರೀತಿ ನಾವೀಗ ಡಿಸ್ಕನೆಕ್ಟ್ ಆಗಿದ್ದೇವೆ ಭಗವಂತನಿಗೆ. A disconnected branch of the tree can be green for some times. After it becomes dried up. ಮತ್ತೆ ಅದು ಡ್ರೈ ಆಗ್ತದೆ. ಹಾಗೆ ಈಗ ನಾವು ಡ್ರೈ ಆಗಿದ್ದೇವೆ. ಹಾಗೆ when we disconnect Lord from this world, we create mess. ನೆಕ್ಸ್ಟ್ ಇಲ್ಲ, ಮೂರನೇದು ಪರ್ಪಸ್. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ, ಇದಾಯ್ತು ಒಂದೇ ನಿಮಿಷ. ಈಗ ಈ ಸೀಸನ್ ವಾಟರ್ ಮೆಲನ್ ಸೀಸನ್, ವಾಟರ್ ಮೆಲನ್. ಈಗ ವಾಟರ್ ಮೆಲನ್ ಮರದಿಂದ ವಾಟರ್ ಮೆಲನ್ ಆಗ್ತದೆ, ಯಾಕೆ ಆಗುವಂಥದ್ದು? ಎಸ್, ಯಾರು ಹೇಳ್ತೀರಿ? ಒಂದು ನಿಮಿಷ. ಎಸ್, ಹರೇ ಕೃಷ್ಣ, ಯಾರು ಹೇಳ್ತೀರಿ? ವಾಟರ್ಮೆಲನ್ ಈಸ್ ಪ್ರೊಡ್ಯೂಸಿಂಗ್ ವಾಟರ್ಮೆಲನ್, ವೈ? ಬೀಜ ಪ್ರಸಾರಕ್ಕೆ, ಅದರ ವಂಶವೃದ್ಧಿ ಬೆಳೆಯಲಿಕ್ಕೆ. ಓಕೆ, ಬೇರೆ ಹೇಳ್ಬೋದು ಉತ್ತರ? ಯಾರಿಗೆ? ಅದರ ಧರ್ಮ, ವಾಟರ್ ಮೆಲನ್ ಬಿಡೋದು ಆ ಗಿಡದ ಧರ್ಮ. ಓಕೆ, ಎಸ್. ಬೇರೆಯವರು? ಬೇರೆಯವರಿಗೆ ಉಪಯೋಗ ಆಗತ್ತೆ ಪ್ರಭುಜಿ. ಬೇರೆಯವರಿಗೆ ಉಪಯೋಗ ಆಗ್ತದೆ. ಎಸ್, ಬೇರೆ. ಎಸ್, ಎಲ್ಲರೂ ಹೇಳ್ಬೋದು ಉತ್ತರ. ಯಾರಿಗೆ ಉತ್ತರ ಗೊತ್ತುಂಟು ಹೇಳ್ಬೋದು. ಯಾಕೆ ವಾಟರ್ ಮೆಲನ್ ಕೊಡ್ತದೆ? ವಾಟರ್ ಮೆಲನ್ ಮರ ವಾಟರ್ ಮೆಲನ್ ಕೊಡ್ತದೆ. ಕೃಷ್ಣ, ಪ್ರಕೃತಿ ನಿಯಮ. ಸ್ವಾಭಾವಿಕ ಅದ್ರದ್ದು ಗುಣ, ನೈಸರ್ಗಿಕ ಗುಣವೇ ಅದು ಪ್ರಭು, ಅದರ ಗುಣವೇ ಅದು. ಭಗವಂತನ ಇಚ್ಛೆ. ಯಾರು ಹೇಳಿದ್ರು? ಎಂತದ್ದು ಹೇಳಿದ್ರು? ಭಗವಂತನಿಗೆ ಅರ್ಪಣೆ ಆಗ್ಲಿಕ್ಕೆ. ಭಗವಂತನಿಗೆ ಅರ್ಪಣೆ ಆಗ್ಲಿಕ್ಕೆ. ಇದು ಕರೆಕ್ಟ್ ಆದ ಆನ್ಸರ್. ಅಂದ್ರೆ ವಾಟರ್ಮೆಲನ್ ಈಸ್ ಗಿವಿಂಗ್ ವಾಟರ್ಮೆಲನ್ ಫಾರ್ ಕೃಷ್ಣ. ಹಾಗೆ ವಾಟರ್ಮೆಲನ್ ಆದ್ಮೇಲೆ ನಾವು ರಾಧಾಗೋವಿಂದ ಕೊಡ್ಬೇಕು. ಅದನ್ನು ರಾಧಾಗೋವಿಂದ ನಮ್ಗೆ ಸಿಗ್ತದೆ ಅದು ಪ್ರಸಾದ. ಇದ್ರಿಂದ ನಮ್ಮ ಟೇಸ್ಟ್ ಇದಾಗ್ತದೆ, ಮತ್ತೆ ಅದಕ್ಕೆ ಕೂಡ ಲಾಭ ಉಂಟು. ಎಂತಾಗ್ತದೆ? ಕೃಷ್ಣನಿಗೆ ಕೊಟ್ರೆ ನೆಕ್ಸ್ಟ್ ಲೈಫ್ ಅಲ್ಲಿ ಆ ವಾಟರ್ಮೆಲನ್ ಮರಕ್ಕೆ ಮನುಷ್ಯ ಜನ್ಮ ಸಿಗ್ತದೆ. ನೀವು ನಿಮ್ಮ ಇದಕ್ಕೆ ತಿಂದ್ರೆ ನಿಮ್ಗೆ ಪಾಪ ಹಿಡಿತದೆ ಫಸ್ಟ್ ಆಫ್ ಆಲ್, ಮತ್ತೆ ಅದೇ ಕೂಡ ಫೇವರ್ ಆಗುದಿಲ್ಲ ವಾಟರ್ಮೆಲನ್ ಮರಕ್ಕೆ. ಹಾಗೆ ಪರ್ಪಸ್ ಇದು. ಹಾಗೆ ಸೋರ್ಸ್, ಕನೆಕ್ಷನ್, ಪರ್ಪಸ್. ಹಾಗೆ ಮಧ್ಯಮಾಧಿಕಾರಿ. ನೆಕ್ಸ್ಟ್ ಗೆ ಬರುವಂತದ್ದು ಉತ್ತಮಾಧಿಕಾರಿ, ಲಾಸ್ಟ್. ಉತ್ತಮಾಧಿಕಾರಿ ಅಂತ ಹೇಳುವಂತ ಪ್ರಭುಪಾದ್ ಲಾಸ್ಟ್ ಸೆಂಟೆನ್ಸ್ ಪ್ರಭುಪಾದ್ ಹೇಳಿದ್ದಾರೆ. ನೋಡಿ, ಅಂತ ವ್ಯಕ್ತಿಗಳೊಂದಿಗೆ ಅವನು ಭಿನ್ನ ರೀತಿಯಲ್ಲಿ ಆದರೆ ಪ್ರತಿಯೊಬ್ಬ ಹೃದಯದಲ್ಲಿ ಪರಮಾತ್ಮ ನೆಲೆಸಿರುವುದು ಮತ್ತು ಪ್ರತಿಯೊಂದು ಪರಮಾತ್ಮ ದಿವ್ಯ ಶಕ್ತಿಯ ಮೇಲೆ ಅವಲಂಬಿಸಿರುವುದು ಕಾಣದತ್ತವನು ಅತ್ಯುನ್ನತ ಭಕ್ತಿ ಸ್ಥಿತಿಯಲ್ಲಿ ಇರುತ್ತಾನೆ. ಹಾಗಾಗಿ ಉತ್ತಮಾಧಿಕಾರಿ, ಈಗ ಕರ್ದಮ್ಮನು ಉತ್ತಮಾಧಿಕಾರಿ ಈ ನೆಲೆ ಇರುವಂತ ಅಂತವರಿಗೆ ಕಾಣ್ಲಿಕ್ಕೆ ಆಗ್ತದೆ. ಯು ಕ್ಯಾನ್ ಸಿ ಕೃಷ್ಣ ಕಾನ್ಸ್ಟೆಂಟ್ಲಿ 24 hours. ಆ ಟಿವಿ ಬಂದೇ ಆಗುವುದಿಲ್ಲ. ಆದರೆ ಉತ್ತಮಾಧಿಕಾರಿ ವಿಲ್ ಕಮ್ ಟು for preaching purpose, he will become madhyamadhikari for preaching purpose, whereas he will be having constant vision of Krishna 24/7 ನೋಡ್ತಾ ಇರ್ತಾನೆ ಕೃಷ್ಣ. ಅಂತವರಿಗೆ ಈ ದರ್ಶನ ಆಗ್ತದೆ. ಸರಿ ಕೃಷ್ಣ. ಓಕೆ,
ಎಸ್, ಒಂದು ನಿಮಿಷ. ಪದ್ಮಿನಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ನಮ್ಮ ಮನೆಗೆ ಒಂದು ಗೃಹ ಪ್ರವೇಶಕ್ಕೆ ರಾಧಾಕೃಷ್ಣ ವಿಗ್ರಹ ಕೊಟ್ಟಿದ್ದಾರೆ. ಅದನ್ನು ನಾನು ದೇವರ ಮನೆಯಲ್ಲಿ ಇಟ್ಟಿದ್ದೇನೆ. ಈಗ ಯಾವುದು? ಏನು ಮಾಡ್ಬೋದು? ರಾಧಾಕೃಷ್ಣದ್ದು ವಿಗ್ರಹ ಕೊಟ್ಟಿದ್ದಾರೆ, ಹಾ. ಅದನ್ನು ಏನ್ ದೇವರ ಮನೆಯಲ್ಲಿ ಇಟ್ಟಿದ್ದೇನೆ. ಈಗ ಏನ್ ಮಾಡೋದು? ಇಲ್ಲ, ರಾಧಾಕೃಷ್ಣ ಅಂದರೆ ಯೂಶಲಿ ಇಡಬಾರ್ದು, ಅದು ತುಂಬ ರೂಲ್ಸ್ ಎಲ್ಲ ಉಂಟು. ಅದನ್ನು ಟೆಂಪಲ್ಗೆ ಕೊಡಬೇಕು. ಹ, ಸರಿ, ಓಕೆ. ಹರಿ ಯಾಕೆಂದರೆ ಅದರಲ್ಲಿ ಅಪರಾಧ ಮಾಡಿದ ತುಂಬ ಉಂಟು. ಹಾಗಾಗಿ ಓಕೆ. ಎಸ್, ವಾಂಚಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೇವ ಭಕ್ತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಎಸ್, ಒಂದು ನಿಮಗೆ ಹೇಳ್ಬೋದು, ಒಂದು ನಿಮಿಷ ಎಲ್ಲರೂ ಕೇಳಿಸ್ಕೊಡಿ. ಪ್ರಭುಪಾದ ಹೇಳುವಂಥದ್ದು, ಈಗ ನಮ್ಮ ತುಂಬ ಪ್ರಭುಪಾದ ರಾಧಾ ಗೋವಿಂದ್ ಟೆಂಪಲ್ ಅನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಪ್ರಭುಪಾದ ಹೇಳುವಂಥದ್ದು, even though it is Radha Govind, but you have to worship like Lakshmi Narayana. Radha Govind worship is very high level. Only Goswamis, only Manjaris, they can worship. So even though it is Radha Govind, you should think that it is Lakshmi Narayana. This is Prabhupada lecture ಹೇಳಿದ್ದಾರೆ. ಎಸ್, ಓಕೆ. ಹಾಗಾಗಿ ನಾವು ಯಾವ ಲೆವೆಲಲ್ಲಿ ಇದ್ದೇವೆ, ಪ್ರಭುಪಾದ ಆ ರೀತಿ ಹೇಳುವಾಗ ನೀವು ಎಣಿಸಿ. ಹಾಗಾಗಿ ಅದು ಸ್ಟ್ಯಾಂಡರ್ಡ್ ತುಂಬ ಉನ್ನತ ಮಟ್ಟದ ಸ್ಟ್ಯಾಂಡರ್ಡ್.